ನಮಸ್ಕಾರ ವೀಕ್ಷಕರೇ, ರಾಜಕೇಸರಿ ಬಡವರ ಬಂಧು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಈಗಿನ ದಿವಸಗಳಲ್ಲಿ ಸಾಕಷ್ಟು ಸಂಘಟನೆಗಳು ಇದೆ. ಬಡವರಿಗಾಗಿ, ಬಡವರಿಗೋಸ್ಕರ ನಾವು ಕೆಲಸವನ್ನ ಮಾಡ್ತೀವಿ, ಅಥವಾ ನಿರಾಶ್ರಿತ ಕುಟುಂಬಗಳೇನಿದೆ ಇವರಿಗೆ ಸಹಾಯವನ್ನ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಸಾಕಷ್ಟು ಯುವಕರು ಮುಂದೆ ಬರ್ತಾ ಇದ್ದಾರೆ. ಒಂದು ರೀತಿಯ ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಯುವ ಜನರಲ್ಲಿ ಇರುವಂತಹ ಈ ಒಂದು ಕಾಳಜಿ ಎಲ್ಲರಿಗೂ ಕೂಡ ಒಂದು ರೀತಿಯ ಆದರ್ಶದಾಯಕವಾಗಿದ್ದು ಅಂತ ಹೇಳ್ಬೋದು. ಇದೇ ಹೊತ್ತಿನಲ್ಲಿ ಇದಕ್ಕೆ ಉದಾಹರಣೆಯಾಗಿ ರಾಜಕೇಸರಿ ಅನ್ನುವಂತಹ ಒಂದು ಸಂಘಟನೆ ಒಂದು ಕಷ್ಟದಲ್ಲಿರುವಂತಹ ಕೆಲವು ಕುಟುಂಬದವರಿಗೆ ಸಹಾಯವನ್ನ ಮಾಡುವಂತಹ ಮನಸ್ಸನ್ನ ಹೊಂದಿದ್ದಾರೆ. ಈಗಾಗಲೇ ಜಂತ್ರದಲ್ಲಿ ಅಪಘಾತದಲ್ಲಿ ಸಂಭವಿಸಿದಂತಹ ಒಂದು ಅಪಘಾತ ಏನಿತ್ತು, ಇದರಲ್ಲಿ ಕಾಲನ್ನ ಕಳೆದುಕೊಂಡಂತಹ ರವಿ ಉಡುಪಿ ಇವರು ಕಾಲನ್ನ ಕಳೆದುಕೊಂಡಿದ್ದರು. ಇವರ ಕುಟುಂಬದವರು ಕೂಡ ಸಾಕಷ್ಟು ಕಷ್ಟದಲ್ಲಿದ್ದರು. ಇದರ ಕುರಿತಾಗಿ ನಮ್ಮ ವಾಹಿನಿಯ ಮೂಲಕ ಕೂಡ ನಾವು ವರದಿಯನ್ನ ಬಿತ್ತಾರ ಮಾಡಿದ್ವು. ಸೊ ಸಾಕಷ್ಟು ಜನರು ಇವರಿಗೆ ಸಹಾಯವನ್ನ ಮಾಡುವಂತಹ ಒಂದು ಮನವನ್ನ ಕೂಡ ಹೊಂದಿದ್ರು. ಸೊ ಇದಕ್ಕೆ ಸೀಮಿತವಾಗಿ ರಾಜಕೇಸರಿ ಅನ್ನುವಂತಹ ಒಂದು ಸಂಘಟನೆ ಏನಿದೆ, ಇದು ಕೂಡ ಇವರಿಗೆ ಸಹಾಯವನ್ನ ಮಾಡಲು ಮುಂದೆ ಬಂದಿದೆ. ಇದಲ್ಲದೆ ಇನ್ನು ಕೂಡ ಹಲವು ಕುಟುಂಬದ ಸದಸ್ಯರಿಗೆ ವಿದ್ಯಾಭ್ಯಾಸಕ್ಕಾಗಿ ಅಥವಾ ನಿರಾಶ್ರಿತ ಕುಟುಂಬಗಳಿಗೆ ಸಹಾಯವನ್ನ ಮಾಡುವಂತಹ, ಬೆಂಬಲವಾಗಿ ನಿಲ್ಲುವಂಥ ಕೆಲಸವನ್ನ ಸುಮಾರು 5-6 ವರ್ಷಗಳಿಂದ ಮಾಡುತ್ತಾ ಬಂದಿದ್ದಾರೆ. ಇವತ್ತಿನ ದಿವಸದಲ್ಲಿ ನೀರಿನ ಬಾಟಲಿಗಳನ್ನು ಹೆಚ್ಚಿನ ದರಕ್ಕೆ ಮಾರುವ ಮೂಲಕ ಆ ಒಂದು ಕುಟುಂಬಗಳಿಗೆ ಸಹಾಯ ಹಸ್ತವನ್ನು ಚಾಚೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಬೆಳಗ್ಗೆ ನಡೆದಂತಹ ಒಂದು ಕಾರ್ಯಕ್ರಮ ಕೇವಲ ಉಡುಪಿಯಲ್ಲಿ ಮಾತ್ರವಲ್ಲದೆ ಬೆಳ್ತಂಗಡಿ, ಮಂಗಳೂರು ಹಾಗೂ ವಿವಿಧ ಕಡೆಗಳಲ್ಲೂ ಕೂಡ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಸುಮಾರು 3 ಜಿಲ್ಲೆಯ ಹಲವಾರು ಕಾರ್ಯಕರ್ತರು ಕೂಡ ಈ ಒಂದು ಸಂಘಟನೆಯಲ್ಲಿದ್ದಾರೆ. ಸೊ ಇದರ ಒಂದು ಸದಸ್ಯರು ಇವತ್ತು ನಮ್ಮೊಂದಿಗಿದ್ದಾರೆ. ನೀವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಮೊದಲಾಗಿ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಬಂದಿರುವಂತಹ ಅತಿಥಿಗಳನ್ನ ಸ್ವಾಗತಿಸೋಣ. ಮೊದಲಾಗಿ ನಮ್ಮೊಂದಿಗಿದ್ದಾರೆ ದೀಪಕ್ ಜಿ ಬೆಳ್ತಂಗಡಿ, ರಾಜಕೇಸರಿ ಇದರ ಸಂಸ್ಥಾಪಕರು. ಇವರನ್ನ ಮೊದಲಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ದೀಪಕ್ ಅವರೇ. ಹಾಗೂ ನಮ್ಮೊಂದಿಗಿದ್ದಾರೆ ಸುಧೀರ್ ಭಂಡಾರಿ ಅವರು. ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸುಧೀರ್ ಅವರೇ. ಹಾಗೂ ಪ್ರಶಾಂತ್ ಮೊಗವೀರ ನಮ್ಮೊಂದಿಗಿದ್ದಾರೆ, ಜಿಲ್ಲಾಧ್ಯಕ್ಷರು ಬೈಂದೂರು ರಾಜಕೇಸರಿ ಸಂಘಟನೆಯ ಜಿಲ್ಲಾಧ್ಯಕ್ಷರು. ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೂ ನಮ್ಮೊಂದಿಗಿದ್ದಾರೆ ಸಂತೋಷ್ ಎಂ ಬೈಂದೂರು, ಉಡುಪಿ ಜಿಲ್ಲಾ ಸಂಚಾಲಕರು. ಇವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಸ್, ಮೊದಲಾಗಿ ದೀಪಕ್ ಅವರೇ, ಹೇಗೆ ಹುಡ್ತು ಈ ಒಂದು ರಾಜಕೇಸರಿ ಅನ್ನುವಂತಹ ಒಂದು ಕನಸು? ಸಣ್ಣದಾಗಿ ನಾವೊಂದು ಸಣ್ಣ ಈ ಚೌತಿಯ ಕಾರ್ಯಕ್ರಮಗಳಲ್ಲಿ ಸಣ್ಣ ಸಂಘಟನೆ ಅಂದರೆ ವರ್ಷಕ್ಕೊಂದು ಸಂಘಟನೆ ಚೇಂಜ್ ಆಗ್ತಾ ಬರ್ತಾ ಇತ್ತು. ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಹೇಳಿದರು, ಒಂದು ಸಂಘಟನೆ ಒಳ್ಳೆ ಅಭಿವೃದ್ಧಿಗಾಗಿ ಮಾಡುವ, ವರ್ಷಕ್ಕೊಂದು ಸಂಘಟನೆ ಹೆಸರುಗಳನ್ನು ಚೇಂಜ್ ಮಾಡ್ಕೊಂಡು ಹೋಗೋದು ಬೇಡ ಅಂತೇಳಿ ಎಲ್ಲ ಮನಸ್ಸಲ್ಲಿ ಬಂತು. ಅದೇ ರೀತಿ ನಾವೊಂದು 34 ಜನ ಹುಡುಗರು ಸೇರಿಕೊಂಡು ಒಂದು ಸಂಘಟನೆ ಮಾಡುವ ಅಂತೇಳಿ ಡಿಸೈಡ್ ಮಾಡಿ ಎಲ್ಲ ಹುಡುಗರನ್ನು ಕರ್ಕೊಂಡೋಗಿ ಮೀಟಿಂಗ್ ಟೈಪಲ್ಲಿ ಮಾಡಿದ್ದೆವು. ಹಾಗೊಂದು ಸಣ್ಣದಾಗಿ ಬಂತು. ಎಲ್ಲರಿಗೂ ಒಂದು ಜನರಿಗೂ ಮಾದರಿಯಾಗು, ಆಗ ಯುವಕರಿಗೂ ಮಾದರಿಯಾಗಿ, ಒಂದು ತಾಲೂಕಿಗೆ ಮಾದರಿಯಾಗಿ ಒಂದು ಸಂಘಟನೆ ಮಾಡುವ ಅಂತ ಹೇಳಿಕೊಂಡು ಎಲ್ಲರ ಮನಸ್ಸಲ್ಲಿ ಆಯಿತು. ಹಾಗೆ ಸದ್ದರಾಗಿ ಒಂದು ಹೆಸರಲ್ಲಿ ಬಂದಂಥದ್ದು ರಾಜಕೇಸರಿ ಅಂತ ಒಂದು ಹೆಸರು ನಮ್ಮ ಮನಸ್ಸಿಗೆ ಒಂದು ಆಲೋಚನೆ ಆಯಿತು. ಅದನ್ನೇ ಅಭಿವೃದ್ಧಿ ಮಾಡಿಕೊಂಡೆವು. ಹಾಗೆ ಆ ಒಂದು ಸಂಘಟನೆಗೆ ರಾಜಕೇಸರಿ ಹೆಸರನ್ನು ಕೂಡ ನಾವು ಪ್ರಸ್ತಾಪ ಮಾಡಿದೆವು. ಹಾಗಾಗಿ ಸಾಧಾರಣಾಂತರವಾಗಿ ಕ್ರಮೇಣ ನಮ್ಮ ಈ ಚೌತಿ ಕಾರ್ಯಕ್ರಮ ಮುಗಿದ ನಂತರ ಒಂದು ಸಣ್ಣ ನಾವೊಂದು ಕಾರ್ಯಕ್ರಮ, ಒಂದು ಮಗುವಿಗೆ ಹುಷಾರಿಲ್ಲ ಅಂತೇಳಿ ನಮಗೆ ಒಂದು ಸ್ಪಂದನೆ ಬಂತು. ಹುಷಾರಿಲ್ಲ, ಅದಕ್ಕೆ ನಿಮ್ಮಿಂದ ಕೈಲಾದಷ್ಟು ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಅವರೊಂದು ಹೆತ್ತವ್ರು ಹೇಳಿದರು. ಅದೇ ಮುಖಾಂತರ ನಾವು ಹುಡುಗರ ಹತ್ರ ಎಲ್ಲ ಮಾತಾಡಿದೆವು. ಹುಡುಗರ ಹತ್ರ ಮಾತಾಡುವಾಗ ಹುಡುಗರು ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು, ಈಗೀಗೆಲ್ಲ ನಾವು ಮಾಡೋಣ, ಸಪೋರ್ಟ್ ಕೊಡುವವರಿಗೆ ಅಂತ. ಆಗ ಹುಡುಗರಲ್ಲಿ ಸಣ್ಣ ಅಂದರೆ ನಮ್ಮೊಟ್ಟಿಗೆ ಇರುವವರು ಯಾವತ್ತೂ ಎಲ್ಲ ದುಡಿಯುವವರು ಅಂಥದ್ದು. ನಮ್ಮಲ್ಲಿ ಯಾರು ಆಸ್ತಿ ಪಾಸ್ತಿ ಇದ್ದವರೆಲ್ಲ ನಾವು ದಿನಕೂಲಿ ಮಾಡುವಂಥವ್ರು ಎಲ್ಲ ಯುವಕರು ನಮ್ಮ ಜೊತೆ ಇರುವಂಥವ್ರು. ಕ್ರಮೇಣವಾಗಿ ಎಲ್ಲರೊಂದು 10 ರೂಪಾಯಿ ಸೇರಿ ಸ್ವಲ್ಪ ಆದಷ್ಟು ಹೊರಗಡೆಯಿಂದ ಕಲೆಕ್ಷನ್ ಮಾಡಿ ಅವರಿಗೆ ಮುಖಾಂತರ ಕೊಟ್ಟೆವು. ಅಲ್ಲಿಂದ ನಮ್ಮ ಸಂಘಟನೆ ಅಭಿವೃದ್ಧಿ ಆಗಿಕೊಂಡು ಬಂದಿತ್ತು. ಸೊ ತುಂಬಾ ಸಂಘಟನೆಗಳಿದೆ. ಹೇಗೆ ರಾಜಕೇಸರಿ ಇದರಿಂದ ಭಿನ್ನವಾಗಿದೆ? ಯಾಕಂದ್ರೆ ಕೆಲವು ಸಂಘಟನೆಗಳು ಅವರದ್ದೇ ಆದ ಚಿಂತನೆಗಳನ್ನ ಹೊಂದಿರ್ತಾರೆ. ಬಲಪಂಥೀಯ ಚಿಂತನೆಗಳಾಗಿರ್ಬೋದು, ಎಡಪಂಥೀಯ ಚಿಂತನೆಗಳಾಗಿರ್ಬೋದು, ಅವರವರಿಗೆ ಬಿಟ್ಟದ್ದು ಅದು. ಸೊ ನಿಮ್ಮ ಸಂಘಟನೆ ಇರುವಂತಹ ಸಂಘಟನೆಗಳಿಗಿಂತ ಹೇಗೆ ಭಿನ್ನವಾಗಿದೆ? ಅಂದರೆ ನಮ್ಮಲ್ಲಿ ಸಾಧಾರಣವಾಗಿ ಜನರಿಗೆ ಸ್ಪಂದನೆ ಕೊಡುವಂಥದ್ದು. ಪ್ರಥಮವಾಗಿ ಸ್ಟಾರ್ಟಿಂಗಿಗೆ ಕೆಲವು ಪಂಚಾಯತ್ ಅಥವಾ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳಲ್ಲಿ ವ್ಯವಸ್ಥೆ ಇರುತ್ತೆ, ಅಂದರೆ ಜನರಿಗೆ ಬೇಕಾಗುವಂಥ ವ್ಯವಸ್ಥೆ. ಅದನ್ನು ಕೆಲವು ಹೊರಗಡೆ ಜನರುಗಳನ್ನು ಅರಿವು ಮಾಡಿಕೊಳ್ಳೋದಿಲ್ಲ. ಅವರಿಗೆ ಕೆಲವು ಸ್ಪಂದನೆಗೆ ಒಂದು ಇದಾಗಿ ಒಂದು ಪಂಚಾಯತಲ್ಲಿ ನೀರಿನ ಟ್ಯಾಂಕ್ ವ್ಯವಸ್ಥೆ ಒಂದು ಊರಿನವರಿಗೆ ಕೊಡುವಂತ ಇರುತ್ತದೆ. ಆದರೆ ಊರಿನವರಿಗೆ ಅದರ ವಿಷಯ ಗೊತ್ತಿರುವುದಿಲ್ಲ, ಅದರ ಬಗ್ಗೆ ತಿಳಿಸುವ ಮುಖಾಂತರ. ಹಾಗೆ ಜನರಿಗೆ ಬೇಕಾದ ಸ್ಪಂದನೆ ಅಂದರೆ ಸ್ವಲ್ಪ ಕಡು ಬಡವರು ಇರ್ತಾರೆ, ಅವರಿಗೆ ಮನೆ ಕಟ್ಟಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅವರಿಗೆ ಹೋಗಿ ಮುಖಾಂತರ ಮನೆಯೊಂದು ಕೆಲಸ ಮಾಡುವಂಥ ಹಾಗೆ ಒಂದು ವಿಭಿನ್ನ ರೀತಿಯಲ್ಲಿ ಬಂದ ಹುಡುಗರನ್ನೆಲ್ಲ ಮಾಡಿಸಿಕೊಂಡು ಆಲೋಚನೆ ಮಾಡಿ ವಿಭಿನ್ನ ರೀತಿಯಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿಕೊಂಡು ಹೋಗುವ ಅಂತೇಳಿ ಈಗ ಇದು ಮಾಡಿದ್ದು ಕಾರ್ಯಕ್ರಮವನ್ನು. ಸುಮಾರು 5 ವರ್ಷ ಆಯಿತು ಸಂಘಟನೆ. 5 ವರ್ಷ. ಸುಧೀರ್ ಅವರು ಈಗಾಗಲೇ ಹೇಳಿದ ಹಾಗೆ ನೀವು ಕೂಡ ಈ ಒಂದು ಸಂಘಟನೆಯೊಂದಿಗೆ ಇದ್ದೀರಾ. ರಾಜಕೇಸರಿ ಬಗ್ಗೆ ನಿಮ್ಮ ಒಂದು ಅನಿಸಿಕೆ? ಇಲ್ಲ, ರಾಜಕೇಸರಿ ನನಗೆ ತುಂಬ ಇಷ್ಟ. ಯಾಕೆಂತ ಹೇಳಿದರೆ ಇದರಲ್ಲಿ ಯಾರು ದುಡ್ಡಿದ್ದವರು ಅವರು ಯಾರು ಇಲ್ಲ, ದಿವಸ ಕೂಲಿ ಕೆಲಸ ಮಾಡುವವರೇ ಇರುವುದು. ಸೊ ರಾಜಕೇಸರಿ ಅಂತ ಹೇಳಿದ ತಕ್ಷಣ ನಾವು ಯಾರ ಹತ್ರದ್ದು ಯಾವುದಕ್ಕಾದರೂ ಹೋದಾಗ ಅವರು ಹೆಲ್ಪ್ ಕೇಳ್ತಾರೆ. ಹೆಲ್ಪ್ ಕೇಳುವಾಗ ನಾವು ಯಾವುದೇ ಥರದಲ್ಲಿ ಹೆಲ್ಪ್ ಕೇಳೋದು ಸರಿಯಲ್ಲ. ನಾವು ಯಾವುದಾದ್ರು ಒಂದು ವಸ್ತು ಮೇಲೆ ಕೊಟ್ಟು ಅದರಿಂದ ಬರುವ ಲಾಭವನ್ನು ಅದಕ್ಕೆ ನಿರಾಶ್ರಿತ ಕುಟುಂಬಗಳಿಗೆ ಕೊಡುವ ಅನ್ನೋದೊಂದು
ಆಸೆ ನನ್ನಲ್ಲಿತ್ತು. ಸೊ ಅದೇ ಆಸೆ ಈ ರಾಜಕೇಸರಿ ಸಂಘಟನೆ ಮೇಲೂ ಇದ್ದಿದ್ದರಿಂದ ದೀಪಕ್ ಜಿ ಅವರು ನನಗೆ ನೇರ ಸಂಪರ್ಕ ಆದರು. ಅದೇ ರೀತಿ ನೇರ ಸಂಪರ್ಕ ಆದ ಟೈಮಲ್ಲಿ ಉಡುಪಿಯಲ್ಲಿ ಸಂಘಟನೆ ಮಾಡುವ ಅಂತೇಳಿ ಪ್ರಶಾಂತ್ ಬೈಂದೂರ್ ಹತ್ರ ಮಾತಾಡಿ ಉಡುಪಿಯಲ್ಲಿ ಸಂಘಟನೆ ಅದ್ದೂರಿಯಾಗಿ ನಾವು ಇನಾಗ್ರೇಷನ್ ಮಾಡಿದ್ವಿ. ಅದೇ ಥರ ಈ ಪ್ರೋಗ್ರಾಮನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು, 3 ಜನಕ್ಕೆ ಒಂದು 3 ಜನ ನಿರಾಶ್ರಿತ ಕುಟುಂಬಗಳಿಗೆ ಸಹಾಯ ಮಾಡಬೇಕು ಅನ್ನೋದೊಂದು ಕಟ್ಟು ನಿರ್ಧಾರದಲ್ಲಿ ಮಾಡಲೇಬೇಕು. ಇದು ಒಂದು 15 ದಿವಸ 20 ದಿವಸ ಮುಂಚೆನೇ ಆಗಬೇಕಿತ್ತು. ಸೊ ಮಳೆ ಅದೆಲ್ಲ ಪ್ರಾಬ್ಲಮ್ ಇತ್ತಲ್ಲ, ಮಾಡಬೇಕಿತ್ತು, ಆದರೆ ಆಗಲಿಲ್ಲ. ಸ್ವಲ್ಪ ಪರಿಸ್ಥಿತಿ ಪ್ರಾಬ್ಲಮ್ ಇತ್ತು. ಅಷ್ಟು ಈಸಿ ಇಲ್ಲ ಮಾಡೋದು, ತುಂಬ ಕಷ್ಟ ಇದೆ. ಅದಕ್ಕೆ ತಕ್ಕ ಹುಡುಗರೆಲ್ಲ ಬೇಕು, ನಮ್ಮೊಟ್ಟಿಗೆ ಬರಬೇಕು, ಆ ನೀರಿನ ಬಾಟ್ಲಿ ಹಿಡ್ಕೊಂಡು ಹೋಗಬೇಕು, ಅದೆಲ್ಲ ಭಾರಿ ಪ್ರಾಬ್ಲಮ್ ಇದೆ. ಸೊ ಆದರೆ ಇವತ್ತು ಅದಕ್ಕೊಂದು ಟೈಮ್ ಕೂಡಿ ಬಂತು. ಸೊ ತುಂಬ ಖುಷಿಯಿಂದ ಮಾಡಿದೆವು, ಸಕ್ಸಸ್ ಆಯಿತು. ಅದರ ಬಗ್ಗೆ ತುಂಬ ಖುಷಿ ಇದೆ. ಹಾಗೆಯೇ ನಮ್ಮ ಅದಕ್ಕೆ ಇವತ್ತು ಗೆಸ್ಟಾಗಿ ಬಂದು ಯಶ್ಪಾಲ್ ಸುವರ್ಣ ಅವರು, ನಮ್ಮ BJPಯ ಯುವ ಕಾರ್ಯದರ್ಶಿ ಆದಂಥವರು, ಅವರು ಬಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕೊಟ್ಟರು. ಉದ್ಘಾಟನೆ ಕೊಡುವ ಮೂಲಕ, ಅವರು ಧನ ಸಹಾಯ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಹೊಸ ಮೆರುಗು ತಂದು ಕೊಟ್ಟರು. ತುಂಬ ಖುಷಿ ಆಯಿತು. ಸಂತೋಷ್ ಅವರೇ, ಪ್ರಶಾಂತ್ ಅವರು ಈಗಾಗಲೇ ಹೇಳಿದ ಹಾಗೆ ದೀಪಕ್ ಅವರು ಬೆಳ್ತಂಗಡಿಯಲ್ಲಿರುವಂಥದ್ದು ಅವರ ಸಂಘಟನೆ ಅನ್ನುವಂಥದ್ದಲ್ಲಿ ಸ್ಥಾಪಿತವಾಗಿರ್ಬೋದು. ಸೊ ನಿಮಗೆ ಯಾವ ರೀತಿಯಲ್ಲಿ ಒಲವು ಮೂಡ್ತು? ಯಾಕೆ ನಿಮಗೆ ಒಂದು ಇಂಟ್ರೆಸ್ಟ್ ಬಂತು, ನಾನು ಕೂಡ ಈ ಒಂದು ಸಂಘಟನೆಯನ್ನು ಉಡುಪಿಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥ ಒಂದು ಭಾವನೆ ಯಾಕೆ ಮೂಡ್ತು? ಫಸ್ಟ್ ನಾನು ಇವಾಗ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ, ಇವ್ರ ಸಂಘಟನೆದೆಲ್ಲ ಫುಲ್ಲು ರಾಜಕೇಸರಿ ಅಂತ ಬರ್ತಾಯಿದೆ. ಆ್ಯಕ್ಚುಲಿ ನಾನು ಬೇರೆ ಬೇರೆ ಸಂಘಟನೆಲ್ಲ ಇದ್ದೆ. ಇವ್ರ ಸಂಘಟನೆ ತುಂಬ ಇಷ್ಟ ಆಯ್ತು ನನಗೆ, ಕಾನ್ಸೆಪ್ಟಲ್ಲೇ ತುಂಬ ಇಷ್ಟ ಆಯಿತು. ಇವ್ರ ಸಂಘಟನೆ, ಇವ್ರ ಜೊತೆ ನಾವು 5 ವರ್ಷ ಅಂತ ನಾವು ಫೇಸ್ಬುಕ್ಕಲ್ಲಿ ಇವ್ರದ್ದು ನಂಬರಲ್ಲಿ ತಗೊಂಡೆ. ಹಾಗೆ ಕ್ರಮೇಣವಾಗಿ ಮಾತಾಡ್ತಾ ನಮ್ಮ ಜಿಲ್ಲೆಗೂ ಒಂದು ತರಬೇಕು, ರಾಜಕೇಸರಿ ಉಡುಪಿ ಜಿಲ್ಲೆಗೂ ಒಂದು ತರಬೇಕು ಅಂತ ನಮಗೊಂದು ಮನಸ್ಸಾಯಿತು. ಮತ್ತು ನಮ್ಮ ಹುಡುಗರ ಹತ್ತೆಲ್ಲ ಮಾತಾಡಿ, ಹಾಗೆ ನಮ್ಮ ದೀಪಕ್ ಅಣ್ಣಿಗೂ ಕಾಲ್ ಮಾಡಿದ್ದೇನೆ. ಅವರು ಹೇಳಿದ್ರು, ಸರಿ ಆಯಿತು, ನೀವು ಒಂದು ಡೇಟ್ ಫಿಕ್ಸ್ ಮಾಡು ಅಂತ ಅಂದರು. ಸೊ ಆವಾಗ ನಾನು ನಮ್ಮ ಹುಡುಗರ ಹತ್ರ ಒಂದು ಮೀಟಿಂಗ್ ಥರ ಮಾಡಿ, ಆವಾಗ ನಮ್ಮ ಹುಡುಗರು ಸಂತೋಷ್ ಇದ್ದಾರೆ, ನಮ್ಮ ಸಂಚಾಲಕರು, ಹಾಗೆ ಪ್ರತೀಕ್ ಶೆಟ್ಟಿ ಇದ್ದಾರೆ, ನಮ್ಮ ಉಪಾಧ್ಯಕ್ಷರು ಜಿಲ್ಲೆದು, ಎಲ್ಲ ಸೈಡಿಗೆ ಒಗ್ಗೂಡಿಸಿ ನಾವು ಹುಡುಗರನ್ನೆಲ್ಲ ಒಟ್ಟು ಮಾಡಿ ನಾವು ಒಂದು ಉಡುಪಿಗೆ ನಾವು ರಾಜಕೇಸರಿ ಅಂತ ಒಂದು ಸಂಘಟನೆ ಮಾಡಿದ್ವಿ. ಹಾಗೆ ಇದು ಫಸ್ಟ್ ಟೈಮ್ ನಮ್ಮದು, ನಮ್ಮ ಉಡುಪಿ ಜಿಲ್ಲೆದು ಫಸ್ಟ್ ಟೈಮ್ ಅಂತ ನಮ್ಮದು ಇದು ಫಸ್ಟ್ ಕೆಲಸ ನಮ್ಮದು ಈ ರಾಜಕೇಸರಿ ಬಗ್ಗೆ. ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕಲರ್ಕಂದಿಂದ ಮಾತಾಡುದು. ಎಸ್, ಈಗಾಗಲೇ ರಾಜಕೇಸರಿ ಅನ್ನುವಂಥ ಒಂದು ಸಂಘಟನೆ ಕಷ್ಟದಲ್ಲಿರುವವರಿಗೆ, ಬಡವರಿಗೆ ಸ್ಪಂದಿಸುವಂತಹ ಒಂದು ಇಚ್ಛೆಯನ್ನ ಹೊಂದಿದ್ದಾರೆ. ಸೊ ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಸರ್? ಒಳ್ಳೆ ಅಭಿಪ್ರಾಯ ಅದು. ಯಾಕಂದ್ರೆ ಇಂಥ ಕಾರ್ಯಕ್ರಮ ನಡೀಬೇಕು ಅಂತ ನನ್ನ ಅಭಿಪ್ರಾಯ ಸರ್. ಇದಕ್ಕೆ ನಾವೆಲ್ಲ ನಿಜಕ್ಕೂ ಕೂಡ ಒಳ್ಳೆ ಅನಿಸಿಕೆ ಇದು ಸರ್. ಇದಕ್ಕೆ ನಾವೆಲ್ಲ ಬೆಂಬಲ ಇದ್ದೇವೆ. ಎಸ್ ಸರ್, ಎಸ್ 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 ಓಕೆ. ಎಸ್ ಸರ್, ಎಸ್, ಧನ್ಯವಾದ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಎಸ್ ಸಂತೋಷ್ ಅವರು, ಈಗಾಗಲೇ ಹೇಳ್ತಾ ಇದ್ದೆ, ಉಡುಪಿಯಲ್ಲೂ ಕೂಡ ಸ್ಥಾಪಿತವಾಗಿದೆ ಸಂಘಟನೆ. ಸೊ ನೀರಿನ ಬಾಟಲಿಗಳನ್ನ ಕೊಡುವ ಮೂಲಕ, ಅಂದ್ರೆ ಹೆಚ್ಚಿನ ದರವನ್ನ ಹಾಕಿ ನೀವು ಬಾಟಲ್ಗಳನ್ನ ಸೇಲ್ ಮಾಡಿದಿರಿ ಇವತ್ತು ಒಂದು ಬಡ ಕುಟುಂಬಕ್ಕಾಗಿ, ಬಡವರಿಗಾಗಿ. ಸೊ ಯಾವ ರೀತಿಯ ಒಂದು ಸ್ಪಂದನೆ ಸಿಕ್ತು ಇವತ್ತು? ಅನುಭವ ಯಾವ ರೀತಿ? ತುಂಬಾ ಚೆನ್ನಾಗಿ ಸಿಕ್ತು. ನಿನ್ನೆ ಬೈಂದೂರಲ್ಲಿ ಮಾಡಿದ್ವಿ. ಬೈಂದೂರು ಠಾಣಾಧಿಕಾರಿ ತಿಮ್ಮೇಶ್ ಅವರು ತುಂಬಾ ಹೆಲ್ಪ್ ಮಾಡಿದ್ರು. ಅವರು ಬಂದಿದ್ರು ಉದ್ಘಾಟನೆ ಕಾರ್ಯಕ್ರಮಕ್ಕೆ, ಅವರು ಬಂದಿದ್ರು, ಒಳ್ಳೆ ರೀತಿ ರೆಸ್ಪಾನ್ಸ್ ಕೊಟ್ಟರು. ತುಂಬ ಕಲೆಕ್ಷನ್ ಬೇರೆ ಆಗಿದೆ, ಬಿಸ್ಲರಿಗಿಂತ ಕಲೆಕ್ಷನೇ ಜೋರಾಗಿದೆ ನಮಗೆ. ಇದೊಂದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ 10 ರೂಪಾಯಿ ಬಿಸ್ಲರಿ ತೊಗೊಂಡ್ಬಿಟ್ಟು 5 ರೂಪಾಯಿ ಡಿಸ್ಟ್ರಿಬ್ಯೂಟರ್ ನಮ್ಗೆ ಕೊಡ್ತಾ ಇದ್ದಾರೆ. ಇನ್ನು ಉಳಿದಂಥ 5 ರೂಪಾಯಿ ಏನು ಲಾಭ ಉಂಟು ಈ ಬಡ ಕುಟುಂಬ 3 ಜನಕ್ಕೆ ಡಿವೈಡ್ ಮಾಡಿ ಕೊಡುವಂಥದ್ದು ಫಸ್ಟ್ ನಾವೆಲ್ಲ ಸಂಘಟನೆ ಮಾತಾಡ್ಕೊಂಡಿದ್ವಿ. ಚೆನ್ನಾಗಿ ನಡೆದಿದೆ. ಅದೇ ರೀತಿ ದೀಪಕ್ ಅವರು ಇವತ್ತು ಕರೆ ಮಾಡಿ ಉಡುಪಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡುವಂತ ಮಾಡಿದ್ರು. ಮಳೆ ಇಲ್ಲ, ಏನೋ ಚೆನ್ನಾಗಿ ನಮ್ಮ ಪುಣ್ಯಕ್ಕೆ ಒಳ್ಳೆ ರೀತಿ ಫಂಕ್ಷನ್ ನಡೆದಿದೆ. ತುಂಬ ಖುಷಿ ಆಗ್ತಾ ಇದೆ. ಇದೇ ರೀತಿ ಮತ್ತು ಮಾಡ್ಕೊಂಡು ಹೋಗ್ತೀವಿ ಅಂತ ಅನಿಸ್ತಾ ಇದೆ. ಮಾಡ್ಕೊಂಡು ಹೋಗ್ತೀವಿ, ಭರವಸೆ ಇದೆ, ತುಂಬ ಭರವಸೆ ಇದೆ. ಇದು ಸಣ್ಣ ಪ್ರಮಾಣದಲ್ಲಿ ಆಗ್ತದ್ದು. ಇನ್ನೊಂದು ದಿನ ಇದೇ ಪ್ರೋಗ್ರಾಮಲ್ಲಿ ದೊಡ್ಡ ಮಟ್ಟದೊಂದು ಟೆಲಿಕಾಸ್ಟ್ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಅನಿಸ್ತಾ ಇದೆ. ಎಸ್ ದೀಪಕ್ ಅವರೇ, ಈಗಾಗಲೇ ಹೇಳಿದ ಹಾಗೆ ನೀರಿನ ಬಾಟ್ಲಿಗಳನ್ನ, ಅಂದ್ರೆ 5 ರೂಪಾಯಿ ಇರುವಂತಹ ನೀರಿನ ಬಾಟ್ಲಿಗಳನ್ನ 10 ರೂಪಾಯಿಗೆ ಮಾರಿ ಆ ಒಂದು ಹಣವನ್ನ ಬಡವರಿಗೆ ಕೊಡುವಂತ ಒಂದು ಯೋಜನೆ ನಿಮ್ದು, ಅಥವಾ ಸಂತ್ರಸ್ತರಿಗೆ ಕೊಡುವಂತ ಯೋಜನೆ. ಸೊ ಜನರಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಯಾಕೆ ನೀರಿನ ಬಾಟ್ಲಿಗಳನ್ನ ಕೊಟ್ಟು ನೀವು ಹಣ ಸಂಗ್ರಹವನ್ನ ಮಾಡ್ತಾ ಇದ್ದೀರಾ ಅಥವಾ ಸಹಾಯವನ್ನ ಪಡಿತಾ ಇದ್ದೀರಾ ಅನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ. ಸೊ ಇದಕ್ಕೆ ಏನ್ ಹೇಳ್ತೀರಾ? ಈಗಂದ್ರೆ ಜನರುಗಳು ಆರ್ಥಿಕವಾಗಿ ಸಾಧಾರಣ ಜನರುಗಳಿಗೆ ಆದಷ್ಟು ಆರ್ಥಿಕವಾಗಿ ಸ್ವಲ್ಪ ಹಿಂದೆ ಇದ್ದಾರೆ. ಅಂದರೆ ಎಲ್ಲರಿಗೂ ಕಷ್ಟ ಇದೆ. ಜನರು ಅಂತ ಹೇಳಿದ ಕೂಡಲೇ ಪ್ರತಿಯೊಬ್ಬರಿಗೂ ಈಗ ಜಾಸ್ತಿಯಾಗಿ ಈಗ ಮಳೆ ಕೂಡ ಕಮ್ಮಿ ಆಗಿದೆ. ಹಾಗೆ ಸ್ವಲ್ಪ ಅದಕ್ಕೆ ಬೇಕಾದ ಯಾವುದೇ ಈಗ ಕೆಲಸ ಕೂಡ ಜನರಿಗೆ ಸ್ವಲ್ಪ ಕಮ್ಮಿ. ಅಂದರೆ ಪ್ರತಿ ಸಹ ಈಗ ಜನ ಹತ್ರ ಒಬ್ಬರು ಹುಷಾರಿಲ್ಲ ಅಂತ ಕೇಳಿದ್ರು ಜನರಿಗೆ ತುಂಬ ಕಷ್ಟ ಆಗುತ್ತೆ. ಕೆಲವು ಕೊಡ್ತಾರೆ ಎದುರಲ್ಲಿ, ಮತ್ತೆ ಹೇಳ್ತಾರೆ ನಮ್ಮದು ಕೂಡ ಕಷ್ಟ ಇದೆ, ನಮಗೂ ಕಷ್ಟ ಇದೆ. ಅದು ಅವ್ರಿಗೆ ಹೇಳಿಕೆ ಬರಲ್ಲ. ಯಾಕಂದ್ರೆ ಈಗ ಒಂದು ಹೆಲ್ಪಿಂಗ್ ನೇಚರ್ ಮಾಡುವಂಥದ್ದು ಒಳ್ಳೆ ವಿಷಯನೇ. ಆದರೆ ಅದು ಹೇಳಿಕೆ ಆಗಲ್ಲ. ಅದ್ರ ಮನಸ್ಸಲ್ಲಿ ಕೊಡ್ತಾರೆ, ಅದರ ಮನಸ್ಸಲ್ಲಿ ಬೇಜಾರಿಟ್ಕೊಳ್ತಾರೆ.
ಯಾಕಂದರೆ ಇದೊಂದಿಗೆ 5 ರೂಪಾಯಿಗೆ ನೋಡಿ ಅಂಗಡಿಯಲ್ಲಿ ತೊಗೊಳ್ಬೇಕಾದ್ರೆ ಮಿನಿಮಮ್ 10 ರೂಪಾಯಿ ಇದೆ ಬಾಟ್ಲಿಗೆ, ಅವರು ಕೂಡ ಶಾಪಿಗೆ 5 ರೂಪಾಯಿ ಅಥವಾ 7 ರೂಪಾಯಿ ತಂದು ಅದನ್ನು 3 ರೂಪಾಯಿ ಮಾರ್ಜಿನ್ ಇಟ್ಟು ಮಾಡ್ತಾರೆ. ಅಂದರೆ ನಮಗೆ ಅಂತ ಹೇಳಿದರೆ ಈಗ ನೋಡಿ ಜನರಿಗೂ ನೀರು ಕೊಟ್ಟಾಗ ಆಗುತ್ತೆ, ಇದರಲ್ಲಿ ಬಂದ ಲಾಭಾಂಶವನ್ನು ಅವರಿಗೆ ಕೊಟ್ಟರು ನಮಗೆ ಕೂಡ ಖುಷಿ ಆಗುತ್ತೆ, ಜನರಿಗೂ ಖುಷಿ ಆಗುತ್ತೆ. ಹಾಗಾದರೆ ಜನರಿಗೆ ಕೂಡ ಮನಸ್ಸಲ್ಲಿ ಬೇಸರ ಬರಲ್ಲ. ಈಗ ನಾವು 10 ರೂಪಾಯಿ ಬಾಟ್ಲಿ ಕೊಟ್ಟೆವು, ನಮಗೆ ಅವರಿಗೆ ತಗೋ ಖುಷಿ ಆಗುತ್ತೆ, ಅವರಿಗೆ ನಮಗೆ ಯಾರಿಗೂ ಹೆಲ್ಪ್ ಮಾಡಬೇಕಂತಿದ್ರು ಅವರಿಗೂ ಸ್ಪಂದನ ಮಾಡಿದಾಗ ಆಗುತ್ತೆ, ಅವರಿಗೂ ನೀರಿಗೂ ಬಾರಿಕೆ ಆದಾಗೂ ಆಗುತ್ತೆ. ಹಾಗೆ ಒಂದು ಅದರ ಥಿಂಕ್ ಮಾಡಿ ಈಗ ರವಿ ಉಡುಪಿ ಅವರಿಗೆ ನೀವು ಸಹಾಯವನ್ನ ಮಾಡ್ತಾ ಇದ್ದೀರಾ, ಹಾಗೂ ಒಬ್ಬ ವಿದ್ಯಾರ್ಥಿನಿಯ ಸಹಾಯಕ್ಕೂ ಕೂಡ ನಿಂತಿದ್ದೀರಾ. ಸೊ ಈಗ 5 ವರ್ಷ ಆಯ್ತು ನಿಮ್ಮ ಒಂದು ಸಂಘಟನೆ ಸ್ಥಾಪಿತವಾಗಿ. ಸೊ ಈ ಒಂದು 5 ವರ್ಷದ ಕಾಲಾವಧಿಯಲ್ಲಿ ನೀವು ಮಾಡಿರುವಂತಹ ಸಹಾಯ ಏನು, ಯಾರಿಗೆಲ್ಲ ಸಹಾಯ ಮಾಡಿದ್ರೆ, ಅಂದ್ರೆ ಜನರು ನಿಮ್ಮ ಮೇಲೆ ನಂಬಿಕೆ ನೀಡಬೇಕು ಅಂದ್ರೆ ಕೆಲವು ಉದಾಹರಣೆಗಳು ಬೇಕಾಗುತ್ತೆ. ಸೊ ಇದಕ್ಕೆ ನಿಮ್ಮ ಉತ್ತರ? ಈಗ ಸಾಧಾರಣವಾಗಿ ಇದೇ 1-2 ತಿಂಗಳ ಮುಂಚೆ ಶ್ರುತಿ ಶೆಟ್ಟಿ ಎಂಬುವರು, ಅಂದರೆ ಅವರು ಬಿಳಿ ರಕ್ತ ಕಣಗಳಿಂದ ಬಹಳ ಇದಾಗಿ ಪೇಷಂಟ್ ನಮ್ಮ ಕೂಡ ಬಂದಿದ್ದರು. ಹಾಗೆ ನಾವು ಇದೇ ಕಾರ್ಯಕ್ರಮವನ್ನು ಅಲ್ಲಿ ಕೂಡ ಹಮ್ಮಿಕೊಂಡಿದ್ದೆವು. ನೀರಿನ ಬಾಟ್ಲಿ ತೆಗೆದುಕೊಂಡು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಜನರು ಒಳ್ಳೆ ಸ್ಪಂದನ ಕೊಟ್ಟಿದ್ದಾರೆ. ಈಗ ಅವರಾಗಿ ಸ್ವಲ್ಪ ಚುರುಕಾಗಿ ಹುಷಾರಾಗ್ತಾ ಇದ್ದಾರೆ, ಅದು ಕೂಡ ನಮಗೆ ಸಂತೋಷ. ಹಾಗೆ ಒಂದು ಮನೆ ಕಟ್ಟು ಪಾಪದವರಿಗೆ ಮನೆ ಕಟ್ಟಿ ಕೊಡ್ತಾ ಇದ್ದೇವೆ. ಆಮೇಲೆ ತುಂಬ ಜನರಿಗೆ ಹುಷಾರಿಲ್ಲದವರಿಗೆ ನಾವು ನಮ್ಮ ಕೈಯಿಂದ ಸಾಧಾರಣ ಒಂದು 20-30 ಜನರಿಗೆ ನಮ್ಮ ಕಡೆಯಿಂದ ಸಪೋರ್ಟ್ ಆಗಿ ಅವರಿಗೆ ಹುಷಾರಿದ ಟ್ರೀಟ್ಮೆಂಟ್ಗೆ ನಮ್ಮ ಕಡೆಯಿಂದ ಅಮೌಂಟನ್ನು ಒದಗಿಸಿಕೊಟ್ಟಿದೆ. ಸೊ ಸುಮಾರು 5 ವರ್ಷಗಳಿಂದ ಸ್ಥಾಪಿತವಾಗಿರುವಂತಹ ಒಂದು ಸಂಘ ಸಂಸ್ಥೆ. ಎಸ್ ಸುಧೀರ್ ಅವರ ಈಗಾಗಲೇ ಹೇಳಿದ ಹಾಗೆ ತುಂಬಾ ಸಂಘಟನೆಗಳು, ಈಗಾಗಲೇ ನಾನು ಪ್ರಶ್ನೆಯನ್ನು ಹೇಳಿದೆ, ತುಂಬಾ ಸಂಘಟನೆಗಳಿದೆ. ಕೆಲವರು ದಿನನಿತ್ಯವಾಗಿ ಇಂತಹ ಸಹಾಯವನ್ನ ಮಾಡಿ ಅಥವಾ ಇಂತಹ ಕುಟುಂಬದವರಿಗೆ ನಾವು ಸೇವೆಯನ್ನ ಮಾಡ್ತೀವಿ, ಸಹಾಯವನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ನಿಜವಾದ ಒಂದು ಸಂತ್ರಸ್ತರ ಗುರುತಿಸುವಿಕೆಯನ್ನ ನೀವು ಯಾವ ರೀತಿ ಮಾಡ್ತೀರಾ, ಅಥವಾ ನಿಜವಾಗ್ಲೂ ಇವರಿಗೆ ಅವಶ್ಯಕತೆ ಇದೆ, ಹಣದ ಅವಶ್ಯಕತೆ ಇದೆ, ಅಥವಾ ಇವರು ತೊಂದರೆಯಲ್ಲಿದ್ದಾರೆ, ಈ ರೀತಿಯ ಒಂದು ಸರ್ವೆಯನ್ನ ಯಾವ ರೀತಿ ಮಾಡ್ತೀರಾ? ಆ್ಯಕ್ಚುಲಿ ನಾನು ಈ ರಜಿನಿ ಕುಂದಾಪುರ ಅಂತೇಳಿ ಪ್ರತಿಭಾನ್ವಿತ ವಿದ್ಯಾರ್ಥಿನಿ, ಅವಳೊಂದು ದೊಡ್ಡ ಕನಸನ್ನು ಹೊತ್ಕೊಂಡು ಮೇಲೆ ಬರ್ತಿದ್ದಾಳೆ. ಪಾಪ B.Ed ಮಾಡಿ ಟೀಚರ್ ಆಗಬೇಕು ಅನ್ನೋ ಒಂದು ಕನಸಿದೆ. ಸೊ ಅದು ನಮಗೆ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಅವರು ಇದ್ರೂ ಅವ್ರಿಗೆ ಕನಸುಂಟಲ್ಲ, 2 ಕಣ್ಣಿಲ್ಲ, ನಮಗೆಲ್ಲ ಇದ್ರೂ ಸಹ ನಮ್ಗೆ ಮಾಡ್ಲಿಕ್ಕೆ ಆಗಲಿಲ್ಲಲ್ಲ, ಅವ್ರಿಗೆ 2 ಕಣ್ಣಿಲ್ಲ. ಸೊ ನಾನು ವಾಟ್ಸಪ್ಪಲ್ಲಿ ಹೀಗೆ ಬರ್ತಾ ಇತ್ತು, ಅವಳ ಬಗ್ಗೆ ಮೆಸೇಜನ್ನು ಬರ್ತಾ ಇತ್ತು, ಸಹಾಯಿಸ್ತಾ ಅಂತೇಳಿ. ಅಲ್ಲಿ ಕೆಳಗಡೆ ಎಲ್ಲ ರಾಜಕೀಯದೇ ಪೋಸ್ಟರ್ಗಳು ಬರ್ತಾ ಉಂಟು. ಇದು ಯಾರೂ ಕ್ಯಾರೆ ಮಾಡ್ತಾ ಇಲ್ಲ. ಸೊ ನಾನು ನನ್ನ ಕಡೆಯಿಂದ ನಾನು ಆ ಗ್ರೂಪಿಂದ ಎಕ್ಸಿಟ್ ಆಗಿಬಿಟ್ಟೆ. ನನಗೆ ಮನಸ್ಸಿಗೆ ಬೇಜಾರಾಯಿತು, ಏನು ಈ ಥರ ಒಂದು ಪಾಪದ ಹುಡುಗಿ ಇದ್ದಾಳೆ, ಅವಳಿಗೊಂದು ಸಪೋರ್ಟ್ ಮಾಡುವ, ನಮ್ಮ ಕೈಲಾದಷ್ಟು ಮಾಡುವ ಅಂತೇಳಿ ಇದು ಮಾಡುವಾಗ ನಾವು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಲಿಕ್ಕೆ ರೆಡಿ ಇರಬೇಕಾದ್ರೆ ಇಂಥ ಒಂದು ಪ್ರಾಜೆಕ್ಟ್ ಇಟ್ಕೊಳ್ಳುವಾಗ 3 ಜನಕ್ಕೆ ಒಂದು ಸೇಫ್ ಆಗುವ ರೀತಿಯಲ್ಲಿ ಒಂದು ಪ್ರೋಗ್ರಾಮನ್ನು ಇಟ್ಕೊಳ್ಳುವ ನಾವು ಅಂತೇಳಿ ನಾವು ದೀಪಕನಂತ ಮಾತಾಡಿಕೊಂಡು, ಹಾಗೆ ಪ್ರಶಾಂತರ ಹತ್ರ ಮಾತಾಡಿಕೊಂಡು ನಾವು ಓಕೆ ಆಯಿತು 3 ಜನಕ್ಕೆ ಇಟ್ಕೊಳ್ಳುವ, ಒಂದೇ ದಿವಸದಲ್ಲಿ ಎಲ್ಲ ಮುಗಿಸುವ, ಯಾಕೆಂದರೆ ಹುಡುಗರೆಲ್ಲ ಸಿಗೋದಿಲ್ಲ 3 ದಿವಸ 4 ದಿವಸಕ್ಕೆ ಅಂತೇಳಿ. ಸೊ ನಾನು ಪ್ರೇರಿತ ಆಗಿದ್ದು ಆ ಒಂದು ರಜಿನಿಯನ್ನು ಹುಡುಗಿಯಿಂದ, ಯಾಕೆಂದರೆ ಅವ್ರು ಬೆಂಗಳೂರು ಹೋಗಿ ಕಲಿಬೇಕು, ಇಲ್ಲಿ ಇಲ್ಲ ಅಂದ ಸ್ಕೂಲು, ಅಲ್ಲಿಗೆ ಹೋಗಬೇಕು, ಅಲ್ಲಿ ಹೋಗಿ ಒಂದು PGಯಲ್ಲಿ ಇರಬೇಕು, ತುಂಬ ಕಷ್ಟದಿಂದ. ಸೊ ಅದೊಂದು ಸ್ವಲ್ಪ ಪ್ರೇರೇಪಿಸಿತು. ಸೊ ಅಲ್ಲಿಂದ ನಾನು ಅದಕ್ಕಿಂತ ಮುಂಚೆ ನಾನು ತುಂಬ ಬ್ಲಡ್ ಡೊನೇಟ್ ಮಾಡಿದ್ದೀರಿ ನಮ್ಮ ಊರಿನಲ್ಲಿ, ಕಳಸಲ್ಲಿ ಇರ್ಬೋದು, ಅದು ತುಂಬ ಜನರಿಗೆ ಗೊತ್ತಿದೆ. ಬ್ಲಡ್ ಡೊನೇಟ್ ಮಾಡಿದ್ದು ಇರ್ಬೋದು, ಎಲ್ಲದರಲ್ಲಿ ಸಹ ತುಂಬ ಮಿಂಗಲ್ ಆಗ್ತಿದ್ದೆ. ಬ್ಲಡ್ಡಿನ ವಿಷಯದಲ್ಲ ಬಂದರೆ ಅದಕ್ಕೆ ರಾತ್ರಿ ಆಗಲ್ಲ ಅಂತ ನಾನು ನೋಡೋದಿಲ್ಲ, ಅದು ಅಭ್ಯಾಸನೇ ಇಲ್ಲ. ಇವತ್ತಿಗೂ ಅಷ್ಟೇ ನಮಗೆ ಯಾರು ಬ್ಲಡ್ ವಿಷಯದಲ್ಲಿ ಕಾಲ್ ಯಾವಾಗ ಬೇಕಾದ್ರೂ ಮಾಡಲಿ ನಾವು ರೆಡಿ ಇರ್ತೇವೆ ಕೊಡಲಿಕ್ಕೆ. ನಾವು ಅದಕ್ಕೆ ಆ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ. ಯಾವುದೇ ಡಿಸ್ಟಿಕ್ ಇರ್ಬೋದು, ಎನಿ ಡಿಸ್ಟಿಕ್ ಎಲ್ಲಿದ್ರೂ ನಾವು ರೆಡಿ ಇರ್ತೇವೆ. ಎಸ್ ಪ್ರಶಾಂತ್ ಅವರು ಈಗಾಗಲೇ ಹೇಳಿದ ಹಾಗೆ ರಾಜಕೇಸರಿ ಎನ್ನುವಂಥ ಒಂದು ಸಂಘಟನೆ ಈಗಾಗಲೇ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇದೆ. ಸೊ ನಿಮ್ಮ ಭಾಗಕ್ಕೆ ಬಂದಾಗ, ಕುಂದಾಪುರದ ಭಾಗಕ್ಕೆ ಬಂದಾಗಲೂ ಕೂಡ ಯಾವ ರೀತಿಯ ಕಾರ್ಯಚಟುವಟಿಕೆಗಳಲ್ಲಿ ನೀವು ಇರ್ತೀರಾ? ಅಂದ್ರೆ ಕೇವಲ ಈಗ ಇವತ್ತಿನ ದಿವಸದಲ್ಲಿ ಈ ರೀತಿಯ ಒಂದು ಸಹಾಯಸ್ತವನ್ನು ನೀವು ಮಾಡ್ತಾ ಇರ್ತೀರಾ, ಅಥವಾ ದಿನನಿತ್ಯ ನೀವು ಕೊಡುವಂತಹ ಜನರಿಗೆ ಕೊಡುವಂತಹ ಕೆಲವು ಸೇವೆಗಳು ಏನು, ಯಾವ ರೀತಿ ಜನರಿಗೆ ಸ್ಪಂದಿಸ್ತೀರಾ ನೀವು? ಖಂಡಿತ. ನಾವು ಈಗ ಫಸ್ಟು ನಮ್ಮ ಅಣ್ಣನ ಕಂಪ್ನಿಯಲ್ಲೇ ಇದ್ದಿದ್ದು. ಈ ರಾಜಕೇಸರಿನ ಸಂಘಟನೆ ಮಾಡಿದಾಗ ನಮ್ಮ ಅಣ್ಣನ ಕಂಪನಿನ ನಾನು ಬಿಟ್ಟು ಬಂದುಬಿಟ್ಟೆ. ಈ ಅಣ್ಣನ ಕಂಪನಿ ಬೇಡ, ನನಗೆ ಸಂಘಟನೆಯಲ್ಲಿ ಜನರ ಸೇವೆ ಮಾಡುವಂಥ ಒಂದು ಮನೋಭಾವ ಬಂತು. ಈ ನಾವು ರಾಜಕೇಸರಿ ಅಂತ ಸಂಘಟನೆ ದಕ್ಷಿಣ ಕನ್ನಡದ ಮಾಡಿದಾಗ ಅಂತ ನಮ್ಮ ಉಡುಪಿಯಲ್ಲಿ ನೋಡಿದಾಗ ನಾವು ಮಾಡಬೇಕು ಅಂತ ತುಂಬ ಒಂದು ಕನಸಾಯಿತು. ಸೊ ಅದಕ್ಕೆ ನಾನು ಬೆಂಗಳೂರೇ ಬಿಟ್ಟು ಬಂದುಬಿಟ್ಟೆ. ನಮ್ಮ ಅಣ್ಣನ ಕಂಪ್ನಿನ ಬಿಟ್ಟು ಬಂದು ಈಗ ನಾನು ಊರಲ್ಲೇ ಇರ್ತೇನೆ. ಎನಿ ಟೈಮ್ ನಮ್ಮ ಉಡುಪಿಯಲ್ಲಿ ಏನೇ ಒಂದು ಫಂಕ್ಷನ್ ಆದರೂ ನಮ್ಮ ರಾಜಕೀಯ ಸಂಘಟನೆ ಮುಂದೆ ಇರ್ತದೆ ಅಂತ ಹೇಳ್ಬೋದು. ಸಂತೋಷ್ ಅವರು ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಸಂಘಟನೆಗಳಿದೆ, ಕೆಲವು ಬಲಪಂಥೀಯ ಚಿಂತನೆ, ಎಡಪಂಥೀಯ ಚಿಂತನೆ ಈಗಾಗಲೇ ನಾನು ಹೇಳಿದೆ. ಸೊ ನಿಮ್ಮ ಸಂಘಟನೆಗೆ ಈ ರೀತಿಯ ಆಯಾಕಟ್ಟು ಏನಾದರೂ ಇದೆಯಾ, ಈ ರೀತಿಯ ಲಿಮಿಟೇಷನ್ಸ್ ಏನಾದರೂ ಇದೆಯಾ? ಇಲ್ಲ, ಏನೂ ಇಲ್ಲ, ಖಂಡಿತವಾಗ್ಲೂ ಏನೂ ಇಲ್ಲ. ಯಾರು ಕೂಡ ಬೇಕಾದರೂ ಆ್ಯಡ್ ಆಗ್ಬೋದು. ನಿನ್ನೆ ಒಂದು ಸಣ್ಣ ಪ್ರೋಗ್ರಾಮಿಗೆ ತುಂಬ ಕರೆ ಬಂದಿದೆ, ನಾವು ಬರ್ತೀವಿ, ನಾವು ಆ್ಯಡ್ ಆಗ್ತೀವಿ. ನಾವು ಇವಾಗ 30 ಜನ ಮೆಂಬರ್ಸ್ ಏನಿದ್ದಾರೆ ಬೈಂದೂರಲ್ಲಿ ಮಾಡಿದ್ದೀವಿ. ಸಂಸ್ಥಾಪಕರು ಬಂದಿದ್ದರು, ಉದ್ಘಾಟನೆ ಮಾಡಿದ್ರು. ಅದ್ರ ನಂತರ ಬರಬೇಕಾದ್ರೆ ಸ್ವಲ್ಪ ಜನ ಇದ್ದರು. ಉದ್ಘಾಟನೆ ಮಾಡಿ ಕೆಲವೇ ದಿನದಲ್ಲಿ ಎಲ್ಲರೂ ನಾನು ಬರ್ತೀನಿ ಅಂತ ಆ್ಯಡ್ ಆಗಿದ್ರು. ಕೆಲವು ನಿನ್ನೆ ಫಂಕ್ಷನ್ ಮಾಡಿದ್ದು ಒಂದೇ ದಿನದಲ್ಲಿ ತುಂಬ ಕಾಲ್ ಬಂದಿದೆ, ನಾವು ಬರ್ತೀವಿ, ನಾವು ಆ್ಯಡ್ ಮಾಡ್ತೀವಿ, ನಾವು ಖಂಡಿತ ಸಮಾಜಕ್ಕೆ ಏನಾದರೂ ಹೆಲ್ಪ್ ಮಾಡ್ತೀವಿ. ತುಂಬ ಹುಡುಗರು ಕಾಲ್ ಮಾಡಿದ್ರು. ಇವತ್ತಿನ ದಿನದಲ್ಲೂ ತುಂಬ ಖುಷಿ ಆಯಿತು.
ಇವತ್ತು ಮಾಡಿ ಪ್ರೋಗ್ರಾಮ್ ನೋಡಿ ಇನ್ನು ನಾಳೆನೂ ಕಾಲ್ ಬರ್ಬೋದು ಅನಿಸ್ತಾ ಇದೆ. ನಮ್ಮದು ರಾಜ್ಯ ಕೇಸರಿದು ಒಂದೇ ಅಲ್ಲ, ಬ್ಲಡ್ ಗ್ರೂಪ್ ಕೂಡ ಇದೆ. ಎನಿ ಟೈಮ್ 24 hours ಫೋನ್ ಆನ್ ಆಗಿರುತ್ತೆ. ದೀಪಕ್ ಅವ್ರದ್ದು, ನಮ್ಮದು ಸುಧೀರ್ ಭಂಡಾರಿದು, ಪ್ರಶಾಂತ್ ಅವ್ರದ್ದು. ಎನಿ ಟೈಮ್ ಯಾವ ಗ್ರೂಪು ಏನು ಬ್ಲಡ್ ಕೇಳುತ್ತೋ ಇಮಿಡಿಯೇಟ್ಲಿ ಅದನ್ನು ಏನಂತ ಅರೇಂಜ್ ಮಾಡ್ತೀವಿ. ಖಂಡಿತ ಆದಷ್ಟು ಜನರಿಗೆ ಏನೆಲ್ಲ ಸಹಾಯ ಬೇಕು ನಮ್ಮ ಸಂಘಟನೆಯಿಂದ ಪ್ರತಿದಿನವೂ ಮಾಡ್ತೀವಿ. ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. ಹಲೋ, ನಮಸ್ತೆ ಸರ್. ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಿಮ್ಮ ಹೆಸರು? ಎಸ್ ಸರ್, ಈಗಾಗಲೇ ರಾಜಕೇಸರಿ ಅನ್ನುವಂಥ ಸಂಘಟನೆ ಒಂದು ಜನಪರವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳು ಏನಾದ್ರೆ ಹೇಳ್ಬೋದು ಸರ್ ನೀವು? ಒಳ್ಳೆ ಕೆಲಸ ಸರ್. ನಮ್ಮ ದೀಪಕ್ ಬಿ ಬೆಳ್ತಂಗಡಿ ಅವರಿಗೆ ಒಂದು ಪ್ರಶ್ನೆ ಸರ್. ಇಂಥ ಎಲ್ಲ ಕೆಲಸ ಮಾಡ್ತಾರೆ, ಖಂಡಿತ ಒಳ್ಳೆ ಕೆಲಸ ಇದು. ರಾಜಕೀಯವಾಗಿ ಅಲ್ಲ ಸಾಮಾಜಿಕವಾಗಿ ಇದು ಒಳ್ಳೆ ಕೆಲಸ. ಯಾಕಂದ್ರೆ ಇಂಥ ಕೆಲಸಗಳನ್ನು ಯಾರು ಕೂಡ ಮಾಡುದಿಲ್ಲ ರಾಜಕೀಯವಾಗಿ. ರಾಜಕೀಯದವರು ಅವರ ಸ್ವಂತ ವಿಷಯವನ್ನು ಮಾತ್ರ ಮಾತಾಡ್ತಾರೆ, ಬೇರೆ ಯಾವ ವಿಷಯವನ್ನು ಮಾತಾಡುದಿಲ್ಲ. ಖಂಡಿತವಾಗಿ ಇಂಥ ಒಂದು ರಾಜಕೇಸರಿ ಎಂಬ ಒಂದು ಗುಂಪಿದೆಯಲ್ಲ, ಅದು ಒಳ್ಳೆ ವಿಷಯ. ಯಾಕಂದ್ರೆ ಇಂಥ ಒಂದು ಗುಂಪು ರಾಜಕೀಯದಲ್ಲಿ ಬರುತ್ತೆ ಸರ್. ಇದು ಒಳ್ಳೆ ಬಡವರ ಬಂಧು ಅಂತ. ಎಸ್ ಎಸ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಧನ್ಯವಾದ. ಎಸ್ ದೀಪಕ್ ಅವರು, ಈಗಾಗಲೇ ನಾನು ಮಾತನಾಡ್ತಾ ಇದ್ದೆ, ತುಂಬಾ ಸಂಘಟನೆಗಳು ಇದೆ. ಸೊ ಕೆಲವು ಜನರಿಗೆ ನಿಮ್ಮ ಸಂಘಟನೆ ಇದೆ ಅಂತ ಗೊತ್ತಿರ್ಬೋದು, ಅಥವಾ ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಒಂದು ಸಂಘವನ್ನ ಕಟ್ಟುವಂತದ್ದು ಅಥವಾ ಇಷ್ಟು ಜನರನ್ನ ಕೂಡಿಸುವಂತದ್ದು ಸುಲಭದ ವಿಚಾರ ಅಲ್ಲ. ಸೊ ಈ ಒಂದು 5 ವರ್ಷದ ಅವಧಿಯಲ್ಲೂ ಕೂಡ ನೀವು ಸಾಕಷ್ಟು ಸಮಸ್ಯೆಗಳನ್ನ ಕಂಡಿರ್ತೀರಾ. ಸೊ ಇದರ ಬಗ್ಗೆ ಏನಾದ್ರು ಹೇಳ್ತೀರಾ? ನಿಮ್ಮ ಒಂದು ಜನರಿಗೆ ನಿಮ್ಮ ಒಂದು ಸಂಘಟನೆಯ ಧ್ಯೇಯ ಏನು ಅನ್ನುವಂಥದ್ದನ್ನ. ಈಗ ಜನರಿಗೆ ನಾವು ಸಾಧಾರಣ ಈಗ ರಾಜಕೇಸರಿ ಅಂತ ಹೇಳುವಾಗ ಮೈನ್ ಆಗಿ ಬರುವಂಥದ್ದು, ಕೆಲವರು ತುಂಬ ಜನ ರಾಜಕೀಯದಲ್ಲಿದ್ದಾರೆ ಅಂತ ಆಲೋಚನೆ ಮಾಡ್ತಾರೆ. ತುಂಬ ಜನ ನಮಗೆ ಎಕ್ಸ್ಪೀರಿಯನ್ಸ್ ಇದೆ ರಾಜಕೀಯ. ನಾವು ಇವತ್ತಿಗೂ 5 ವರ್ಷ ಆಯಿತು, ಇವತ್ತಿಗೂ ನಮ್ಮದು ರಾಜಕೀಯ ರೈತ ಸಂಘಟನೆ. ನಾವು ರಾಜಕೀಯ ಹೋಗಲಿಲ್ಲ ಅಥವಾ ಜಾತಿ ಧರ್ಮ ಯಾವುದೇ ನೋಡಲಿಲ್ಲ, ಪ್ರತಿಯವರಿಗೂ ನಾವು ಹೆಲ್ಪ್ ಮಾಡಿಕೊಂಡು ಹೋಗಿದೆ. ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಯಾರಿಗೂ. ಈಗ ನಮ್ದು ನೋಡಿ ರಾಜಕೇಸರಿ ಬ್ಲಡ್ ಗ್ರೂಪ್ ಇದೆ, ಬ್ಲಡ್ ಕ್ಯಾಂಪ್ ಗ್ರೂಪ್ ಅಂತ. ಅಂದರೆ ಮೋಸ್ಟ್ಲಿ ಅದರಲ್ಲಿ ತುಂಬ ಜನ ಹುಡುಗರಿದ್ದಾರೆ. ಸಾಧಾರಣ ನಮ್ಮವ್ರು ಮಂಗಳೂರು ತಾಲೂಕಲ್ಲಿ ಎಷ್ಟು ಜನ ಹುಡುಗಿದ್ದಾರೆ. ಎನಿ ಟೈಮ್ 24 hours ನಮ್ಮದು ಮೊಬೈಲ್ ಯಾವತ್ತೂ ಚಾಲು ಇರುತ್ತೆ. ಎಲ್ಲಿ ಬ್ಲಡ್ ಬೇಕಿದ್ರೆ ಇಮಿಡಿಯೇಟ್ಲಿ ಹೋಗಿ ಹಾಸ್ಪಿಟಲ್ಗೆ ಬ್ಲಡ್ ಕೊಡ್ತೀವಿ. ಹಾಗೆ ಅದರ ಮುಖಾಂತರ ತುಂಬ ಜನ ನಮ್ಮನ್ನು ಈ ರಾಜಕೇಸರಿ ಹೇಳುವಾಗ ಹಿಂದುತ್ವ ಮುಖಾಂತರ ನೋಡಿದ್ದೇವೆ. ಆದರೆ ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ತುಂಬ ಜನರಿಗೆ ಗೊತ್ತಿದೆ. ನಾವು ಯಾವತ್ತು ಹಿಂದುತ್ವ ಪರ ನಮ್ಮ ಮನಸ್ಸಲ್ಲಿ ಇದ್ದದನ್ನು ಯಾವತ್ತು ಪ್ರತಿಯೊಬ್ಬರಿಗೆ ಯಾರು ಫೋನ್ ಮಾಡಿದ್ರು ಅವ್ರಿಗೆ ಆವಾಗಲೂ ಸ್ಪಂದನೆ ಕೊಡ್ತೇವೆ. ಮುಸ್ಲಿಮ್ ನೋಡಲ್ಲ, ಕ್ರಿಶ್ಚಿಯನ್ ನೋಡಲ್ಲ, ಯಾರೇ ಬರಲಿ ನಮ್ಮ ಜೊತೆ ಖಂಡಿತ ನಾವು ಅವ್ರಿಗೆ ಯಾವಾಗಲೂ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಬೇಕು ನಾವು ಖಂಡಿತ ಕೊಡ್ತೀವಿ. ಇಷ್ಟನ್ನು ಕೊಟ್ಟಿದ್ದೀವಿ, ಇನ್ನು ಕೂಡ ಹಾಗೆ ಮಾಡಿಕೊಂಡು ಹೋಗ್ತೀವಿ. ಎಸ್, ಒಂದು ಕರೆಯಿದೆ, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. ಹಲೋ, ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್ ಸರ್, ಈಗ ಒಂದು ಕಾರ್ಯಕ್ರಮ ನಡೀತಾ ಇದೆ. ರಾಜಕೇಸರಿ ಅನ್ನುವಂಥ ಒಂದು ಸಂಘಟನೆಯವರು ಬಡವರಿಗೆ ಅಥವಾ ಸಂತ್ರಸ್ತರಿಗೆ ಸಹಾಯವನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನ ಹೇಳ್ಬೋದು ಸರ್ ನೀವು? ಖುಷಿಯಾಗಿದೆ. ಎಸ್ ಸರ್, ಖುಷಿಯಾಗಿದೆ. ರಾಜಕೇಸರಿ ಅಂತ ಈ ಉತ್ತಮ ಕೆಲಸವನ್ನು ಮಾಡ್ಬೇಕು. ಕೆಲವರು ಬೇಡದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೇಡದ ಕೆಲಸವನ್ನು ಮಾಡಿ ರಾಜಕೀಯಕ್ಕೆ ಸೇರಿ ಬೇಡ ಕೆಲಸ ಮಾಡ್ತಾರೆ. ಅವರಾದ್ರೆ ಮಾಡ್ಲಿಕ್ಕಿಲ್ಲ, ಅದು ಸೇರಿ ಅವರನ್ನು ಮಾಡಿಸುವುದು. ರಾಜಕೀಯ ಅಂದ್ರೆ ಒಳಸು. ಇವು ರಾಜಕೇಸರಿಯಿಂದೇ ನಮ್ಮ ಹಿಂದೂ ದೇಶದಲ್ಲಿ ಉಳಿಬೇಕು. ನನ್ನ ಲೆಕ್ಕದಲ್ಲಿ ಅದೇ ಉಳಿಬೇಕು. ಅವರೇ ಹಿಂದೂಗಳಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಮುಸ್ಲಿಂ ಆಗ್ಲಿ ಯಾರಿಗೂ ಉಪಕಾರ ಮಾಡಿ ಈ ರಾಜಕೀಯಕ್ಕೆ ಇದು ಕೊಡ್ಲೇಬಾರ್ದು. ಅವರು ಅವರ ಪ್ರಯೋಜನವನ್ನು ಇವರ ಬಲಿದಾನ ಇಟ್ಟು ಅವರು ಇರುತ್ತಾರೆ. ಅದನ್ನು ಕೊಡಬಾರ್ದು. ನಾವೇ ರಾಜಕೇಸರಿ, ನಮ್ಮನೆ ರಾಷ್ಟ್ರ, ರಾಜಕೀಯ ನಮಗೆ ಇಲ್ಲ. ಇದನ್ನು ಅವರು ಸ್ಪಷ್ಟ ನಿಲುವಿಗೆ ನಿಂತು ಪ್ರತಿಯೊಬ್ಬರಿಗೂ ಇದು ಮಾಡಿದ್ರೆ ಇದಕ್ಕೆ ಈ ರಾಜಕೀಯ ಯಾವ ಪಕ್ಷ ಬರ್ಲಿಕ್ಕಿಲ್ಲ, ಲೆಕ್ಕಕ್ಕಿಲ್ಲ ಯಾವುದಕ್ಕೂ. ಸರ್, ಎಲ್ಲೊಂದು ಕಡೆ ಸರ್ಕಾರ ಇದಕ್ಕೆಲ್ಲ ಸ್ಪಂದನೆಯನ್ನ ಕೊಡ್ಬೇಕಿತ್ತು, ಆದ್ರೆ ಇಂತ ಯುವಕರು ಸಂಘಟನೆಗಳು ಇವತ್ತು ಸ್ಪಂದನೆಯನ್ನ ಕೊಡ್ತಾರೆ. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್ಕಾರ ಯಾವುದೇ ಕೊಡ್ತದೆ ಸ್ವಾಮಿ, ಯಾವುದೇ ಸರ್ಕಾರ ಬೇಕಾದ ವಸ್ತುಗೆ ಯಾವುದೇ ಕೊಡ್ತದೆ. ಇಷ್ಟವರಿಗೆ ಕೊಟ್ಟದ್ದು ಅಂತ ಪೇಪರ್ ನಲ್ಲಿ ಬಂದು, ವಿಡಿಯೋನಲ್ಲಿ ಬಂದು, ಅಲ್ಲಿ ಇದು ಮಾತ್ರ ಸ್ವಚ್ಛದ್ದೊಂದು ಎಲ್ಲಿ ಕೊಟ್ಟದ್ದುಂಟು ಹೇಳಿ? ಹೌದು. ಅಲ್ಲ, ಸರ್ಕಾರ ಮುಂದೆ ಬರಬೇಕು ಇಂಥ ಕೆಲಸಗಳಿಗೆ ಅಂತ ಹೇಳಿದ್ದು. ತುಂಬಾ ಜನ ವಿದ್ಯಾರ್ಥಿಗಳಿದ್ದಾರೆ ಅಥವಾ ಆರೋಗ್ಯ ಪೀಡಿತರಿದ್ದಾರೆ. ಅವರಿಗೆ ಬೇಕಾದಂತ ಸೌಲಭ್ಯಗಳು ಸಿಗ್ಬೇಕಾದ್ರೆ ಎಷ್ಟೋ ವರ್ಷಗಳು ಕಾಯ್ಬೇಕಾಗಿರುವಂತ ಪರಿಸ್ಥಿತಿ ಕೂಡ ಇದೆ. ಅದಲ್ಲ, ನೀವು ಒಂದು ವೆಲ್ಲಕ್ಕಿಗೆ ಓಡಿ
ಬೆಲ್ಲಕ್ಕೆ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ಅವರು ಸರ್ಕಾರದ ವ್ಯವಸ್ಥೆ ಹೇಗಿದೆ. ಡಾಕ್ಟರ್ ಅವರು 25 ವರ್ಷ ಸಂಬಳ ತಿಂತಾರೆ, ಅಲ್ಲಿ ಹೇಗಿದೆ ಅಂತ ಅವರು ಪೇಷಂಟ್ ನವರು ಹೋಗೋ ಗೊತ್ತಾಗಿದೆ. ನಾನೇ ಹೋಗಿದ್ದೇನೆ. ಸರ್ಕಾರ ಅಂದ್ರೆ ಸರ್ಕಾರ ಯಾವ್ದು ಆಗ್ತದೆ ಅಣ್ಣ, ಅದು ಬಡವರಿಗೆ ಅದು ಯಾರಿಗೂ ನಿಲುವಿಲ್ಲ, ಅದರಲ್ಲಿ ಪ್ರಯೋಜನ ಇಲ್ಲ. ಸರ್ಕಾರ ಹಾಕಿದ್ದು ಖಾಲಿ ಗುಳುಮು. ಸರ್ಕಾರ ಯಾವ್ದು ಬರಲಿ ಅದು ವಿಷಯ ಅಲ್ಲ. ಅದು ಹಾಕಿದ್ರೆ ಅವರ ಯೋಜನೆ ಹಾಕುವಾಗ ನಾನು ಅದರಲ್ಲಿ ಎಷ್ಟು ತಿನ್ಬೇಕು ಅಂತ, ಮತ್ತೆ ಜನರಿಗೆ ಎತ್ತಬೇಕಂತಲ್ಲ, ಇದರಲ್ಲಿ ನಾನು ಹೆಂಡತಿ ಮಕ್ಕಳಿಗೆ ಎಷ್ಟು ಮಾಡ್ಬೇಕು, ಈ ಯೋಜನೆಯನ್ನು ಇಟ್ಟು ಅಧಿಕಾರಿ ವರ್ಗದ ಒಟ್ಟಿಗೆ ಸೇರಿ ರಾಜಕೀಯದವರು ಗುರುಂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ರಾಜ್ಯಕ್ಕಾಗಲ್ಲ, ರಾಷ್ಟ್ರಕ್ಕಾಗಲ್ಲ, ಯಾರು ಒಬ್ಬನನ್ನು ಕಳಿಸಿ ನಿಮ್ಮ ಮೀಡಿಯಾಕ್ಕೆ ನಾನು ಈ ರಾಜ್ಯಕ್ಕಾಗಿ ನನ್ನೆಲ್ಲ ಒಂದು ಆಸ್ತಿಯನ್ನು ಮಾರಿದ್ದೇನೆ, ಒಂದು 5 ಸೆನ್ಸ್ ಆಸ್ತಿಯನ್ನು ಮಾರಿದ್ದೇನೆ, ಇದನ್ನು ಒಬ್ಬ ರಾಜಕೀಯದಲ್ಲಿ ಮೀಡಿಯಾ ಬಂದು ಯಾರಾದ್ರು. ಹೌದು ಸರ್, ಹೌದು ಹೌದು, ಒಂದು ಉತ್ತಮವಾದ ಮಾತನ್ನ ಹೇಳಿದ್ರಿ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ, ಕಾರ್ಯಕ್ರಮಕ್ಕೆ ಧನ್ಯವಾದ. ಈಗಾಗಲೇ ಹೇಳಿದ ಹಾಗೆ ಒಂದು ಉತ್ತಮ ಸಂದೇಶವನ್ನು ಇವರು ಕೊಟ್ಟರು ಅಂತ ಹೇಳ್ಬೋದು. ಇರುವಂತಹ ವ್ಯವಸ್ಥೆಯ ಕುರಿತಾಗಿ ಮಾತಾಡಿದ್ರು. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗಾಗಲೇ ಹೇಳಿದ ಹಾಗೆ ವೀಕ್ಷಕರೇ, ಸಾಕಷ್ಟು ಯುವಕರು, ಸಾಕಷ್ಟು ಸಂಘಟನೆಗಳು ಈ ರೀತಿಯ ಒಂದು ಕಾರ್ಯದಲ್ಲಿ ತೊಡಗಿರುವಂಥದ್ದು ಎಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿರುವಂತಹ ವಿಚಾರ. ಇದೇ ರೀತಿಯಲ್ಲಿ ಸರ್ಕಾರ ಕೂಡ ಇವರಿಗೆ ಬೆಂಬಲವನ್ನು ನೀಡಿದರೆ ಒಂದು ಇವರ ಕೆಲಸಕ್ಕೆ ಇನ್ನೂ ಕೂಡ ಪ್ರೋತ್ಸಾಹ ಸಿಕ್ಕಿದಂತಾಗುತ್ತೆ. ಇದರ ಕುರಿತಾಗಿ ಇನ್ನಷ್ಟು ಚರ್ಚೆನ ನಾವು ಮಾಡ್ತೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ರಾಜಕೇಸರಿ ಬಡವರ ಬಂಧು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ನಮ್ಮ ಬಂದಿರುವಂತಹ ಅತಿಥಿಗಳು ಹೇಳ್ತಾ ಇದ್ರು. ಯಾವ ರೀತಿಯ ಸಮಸ್ಯೆಗಳು ಇದೆ ಸಮಾಜದಲ್ಲಿ, ಇದಲ್ಲದೆ ಇವರು ಸ್ಪಂದನೆಯನ್ನ ನೀಡುವಂತಹ ಸಂದರ್ಭದಲ್ಲಿ ಅಥವಾ ಸಂತ್ರಸ್ತರಿಗೆ ನೆರವನ್ನ ನೀಡುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಸಮಸ್ಯೆಗಳಾಗಿರ್ಬೋದು, ಅಥವಾ ಈಗ ಜನರು ಕೊಡ್ತಿರುವಂತಹ ಉತ್ತಮವಾದ ಸ್ಪಂದನೆ ಏನಿತ್ತು, ಇದರ ಕುರಿತಾಗಿ ಮಾತನಾಡ್ತಾ ಇದ್ರು. ಕಾರ್ಯಕ್ರಮವನ್ನ ಮುಂದುವರಿಸೋಣ. ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ ಸರ್, ನಿಮ್ಮ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಈಗಾಗಲೇ ರಾಜಕೇಸರಿ ಅನ್ನುವಂತಹ ಒಂದು ಸಂಘಟನೆ ಏನಿದೆ, ನಿರಾಶ್ರಿತರ ಒಂದು ಕುಟುಂಬಕ್ಕೆ ಸೇವೆಯನ್ನ ಮಾಡುವಂತಹ, ಸಹಾಯವನ್ನ ಮಾಡುವಂತಹ ಒಂದು ಇಚ್ಛೆಯನ್ನು ಹೊಂದಿದ್ದಾರೆ. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನ ನೀವು ವ್ಯಕ್ತಪಡಿಸಬಹುದು ಸರ್? ಸಾಮಾಜಿಕವಾಗಿ ಕೂಡ ಆರ್ಥಿಕವಾಗಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಮತ್ತೆ ನನ್ನದೊಂದು ವಿನಂತಿ ಸ್ಪಂದನಾ ಟಿವಿಗೆ ಮತ್ತು ಯಾರಿದ್ದಾರೆ ರಾಜಕೇಸರಿಗೆ, ಅನ್ನದಾನದ ಮಹತ್ವ ಮತ್ತೆ ನೀರಿನ ಮಹತ್ವವನ್ನು ಹೋದಲ್ಲಿ ಸಾರ್ವಜನಿಕರಿಗೆ ಸಾರ್ಬೇಕಂತ ನನ್ನ ಒಂದು ಅಭಿಪ್ರಾಯ. ಕಷ್ಟದಲ್ಲಿರೋರಿಗೆ ಮಾಡ್ತಾ ಇದ್ದಾರೆ ಕೆಲಸ, ಇನ್ನಷ್ಟು ಮಾಡ್ಲಿ, ಯಾವುದೇ ರಾಜಕೀಯ ಪಕ್ಷದ ಭಾಗವಾಗದೇ ಇರಲಿ ಅಂತ ನನ್ನ ಅಭಿಪ್ರಾಯ. ಧನ್ಯವಾದ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಎಸ್ ಸರ್, ದೀಪಕ್ ಅವರು ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಹೋರಾಟಗಳನ್ನ ಅಥವಾ ಏನು ಕಾರ್ಯವನ್ನ ನೀವು ಮಾಡಿದ್ದೀರಾ, ಸೊ ಇಂಪ್ಯಾಕ್ಟ್ ಅನ್ನುವಂಥದ್ದು ಒಂದು ಇರುತ್ತೆ, ನೀವು ಮಾಡಿದಂತ ಒಂದು ಕಾರ್ಯಕ್ಕೆ ಫಲಶ್ರುತಿ ಅನ್ನುವಂಥದ್ದು. ಸೊ ಇದಕ್ಕೆ ಉದಾಹರಣೆಯಾಗಿ ಯಾವ್ದಾದ್ರು ವಿಚಾರಗಳಿದ್ರೆ ಅದನ್ನ ನೀವು ಹೇಳ್ಬೋದು. ಈಗ ಅವ್ರು ಹೇಳಿದಾಗೆ ವೆಲ್ನಾಕ್ ಆಸ್ಪತ್ರೆ ಬಗ್ಗೆ ಹೇಳಿದೆ, ನಮಗೆ ಬಹಳ ಅದರ ಬಗ್ಗೆ ಅಲ್ಲಿದ್ದು ಉಸ್ತುವಾರಿ ಆಗಲಿ ಅಥವಾ ಡಾಕ್ಟರ್ನವರಾಗಲಿ ತುಂಬ ಕೋಪ ಇದೆ. ಇನ್ನೊಂದು ದಿನದಲ್ಲಿ ಖಂಡಿತ ನಾವು ಅಲ್ಲಿ ಮುತ್ತಿಗೆ ಸಾಕ್ಲಿಕ್ಕೆ ರೆಡಿ ಆಗ್ಬೋದು, ಹೋರಾಟ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಒಂದು ಹಾಸ್ಪಿಟಲಲ್ಲಿ ನೀರಿನ ವ್ಯವಸ್ಥೆ ಆಗಲಿ, ನೀರು ಎಲ್ಲಿ ಇಲ್ಲ ಆದರೂ ಸರ್ ಬಾಕಿದ ಹಾಸ್ಪಿಟಲ್ ಇರುವಂಥದ್ದು ಪ್ರತಿಯೊಂದು ಇದಿದೆ, ಕ್ಲೀನ್ ಇದೆ, ನೀರಿದೆ. ಅಲ್ಲಿ ಹಾಸ್ಪಿಟಲ್ ನೀರಿಲ್ಲ, ಕರೆಕ್ಟಾಗಿ ಪೇಷಂಟ್ ನೋಡ್ಕೊಳ್ಳೋ ಡಾಕ್ಟರ್ ಇಲ್ಲ. ಡಾಕ್ಟ್ರಿಗೆ ಫೋನ್ ಮಾಡಿ ಹೇಳ್ತಾರೆ ನಾನು ರೌಂಡ್ಸಲ್ಲಿ ಇದ್ದಾರೆ ಅಂತ. ಎಲ್ಲಿ ರೌಂಡ್ಸಿಗೆ ಹೋಗ್ತಾರೆ ಅವರು? ನೋಡ್ಕೊಳ್ಳಿಕ್ಕೆ ನರ್ಸ್ನವ್ರು ಇದ್ದಾರೆ, ನರ್ಸ್ನವ್ರು ಯಾರು ಅಲ್ಲಿ ಬರುವವರೇ ಪಾಪದವ್ರು ಬರುವವರು. ಎಲ್ಲಿ ನಮ್ಮ ಈ ಚಿಕ್ಕಮಂಗ್ಳೂರು, ಹಾಸನ ಆ ಕಡೆ ನಮ್ಮ ಘಟ್ಟ ಸೈಡೆಲ್ಲ ಬರ್ತಾರೆ, ನಮ್ಮ ಕನ್ನಡದವರು ಬರ್ತಾರೆ, ಪಾಪದವ್ರು ಬರ್ತಾರೆ. ಅಲ್ಲಿ ತುಳುವಲ್ಲಿ ಮಾತಾಡಿದ್ರೆ, ಕನ್ನಡ ಮಾತಾಡಿದ್ರೆ ಅಲ್ಲಿ ಹಿಂದಿ ಡಾಕ್ಟರ್ನವ್ರು ಇರ್ತಾರೆ, ಹಿಂದಿ ಸ್ಟೂಡೆಂಟ್ ಆಗ್ಲಿ ಇರ್ತಾರೆ. ಅವ್ರಿಗೆ ಅರ್ಥ ಆಗ್ತದ? ಅವ್ರು ಹೇಳಿದಾಗೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ತುಂಬ ರೆಸ್ಪಾನ್ಸ್ ಇದೆ ಅಲ್ಲಿ. ಇದನ್ನು ಆದಷ್ಟು ಬೇಗ ಅಲ್ಲಿ ಸರಿ ಮಾಡಿದ್ರೆ ನಾವು ಶಾಂತಿ ರೂಪಲ್ಲಿ ಇರಬೇಕಾಗ್ತದೆ. ಇಲ್ಲದ್ರೆ ಖಂಡಿತ ಎಲ್ಲ ನಮ್ಮ ಉಡುಪಿ ಆಗಲಿ ಅಥವಾ ನಮ್ಮ ಎಲ್ಲೆಲ್ಲಿ ಸಂಘಟನೆ ಇದೆ ಅಲ್ಲಿ ಎಲ್ಲ ಹುಡುಗನ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಮುತ್ತಿಗೆ ಹಾಕ್ತೀವಿ ನಾವು. ಯಾಕಂದ್ರೆ ನಮ್ಗೆ ಅಲ್ಲಿ ಅಷ್ಟು ಬೇಜಾರು ಒಬ್ದಿದೆ.
ಒಂದು ಕರೆಕ್ಟಾಗಿ ಡಾಕ್ಟರ್ನವ್ರು ರೆಸ್ಪಾನ್ಸ್ ಕೊಡಲ್ಲ, ಒಂದು ನರ್ಸ್ಗಳು ರೆಸ್ಪಾನ್ಸ್ ಮಾಡಲ್ಲ. ಒಂದು ರೋಗಿಯನ್ನು ಮೊನ್ನೆ ನೋಡ್ಲಿಕ್ಕೆ ಹೋಗಿದ್ದೆವು, ಡಾಕ್ಟರ್ನ ಕಾದೆವು, ಅವ್ರು ಬರೋ 11-12 ಗಂಟೆ ಆಗಿದೆ, ಒಂದು ರೆಸ್ಪಾನ್ಸ್ ಇಲ್ಲ. ಒಂದು ನರ್ಸ್ ಹತ್ರ ಕೇಳುವಾಗ ಅವ್ರು ಹೇಳ್ತಾರೆ ಹಿಂದಿ, ಅವರಿಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಅವ್ರಿಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಬೇರೆ ಡಾಕ್ಟರ್ ಅವರಿಗೆ ಫೋನ್ ಮಾಡಬೇಕು ಅಂತ. ಡಾಕ್ಟರ್ ಹೇಳ್ತಾರೆ ನಾವು ಅಲ್ಲಿದ್ದೇವೆ, ನೀವು ಇಲ್ಲಿದೆ, ನೀವು ಯಾರು ಕೇಳಲಿಕ್ಕೆ ಅಂತ ಕೇಳ್ತಾರೆ. ಹಾಗಾದ್ರೆ ನಮಗೆ ಅಲ್ಲಿ ಅಷ್ಟು ಹಕ್ಕು ಸಹ ಇಲ್ವಾ? ತುಂಬಾ ಸಾರ್ವಜನಿಕ ಆಸ್ಪತ್ರೆ, ಅಲ್ಲಿ ಯಾರಿಗೆ ಹೋದ್ರು ಏನು ಕೊಟ್ಟು ಅವ್ರ ಬಗ್ಗೆ ಮಾಹಿತಿ ಕೊಡ್ಬೇಕು, ನೀವು ಯಾರು ಕೇಳಲಿಕ್ಕೆ ಅಂತ ಅವರು ಡಾಕ್ಟರ್ನವ್ರು ಹೇಳ್ತಾರೆ. ಅಷ್ಟು ಇದಾಗಿ ಹೋಗಿದೆ ಅಲ್ಲಿ ಆಸ್ಪತ್ರೆಯಲ್ಲಿ. ಒಂದು ಕ್ಲೀನಿಂಗ್ ಅಂತೂ ಎಂತೂ ಇಲ್ಲ, ಕ್ಲೀನಿಂಗ್ ಡಾಕ್ಟರ್ನವರಿಗೂ ರೆಸ್ಪಾನ್ಸ್ ಇಲ್ಲ. ಒಂದು ಕರೆಯಿದೆ, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಮೇಶ್ ಕೋಟೆಯನ್ ಅಂತ ಕಟ್ಪಾಡಿಯಿಂದ. ಎಸ್, ರಾಜಕೇಸರಿ ಅನ್ನುವಂತ ಸಂಘಟನೆ ಕುರಿತಾಗಿ ನಾವು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು ಸರ್. ರಾಜಕೇಸರಿ ಅವರು ಒಂದು ಯಂಗ್ಸ್ಟರ್ಸ್, ನಮ್ಗೆ ಬಹಳ ಖುಷಿ ಆಯ್ತು ನೋಡಿ. ಒಂದು ಇಂಥ ಒಂದು ಉತ್ಸಾಹಿ ತರುಣರು ಇಂಥ ಒಂದು ಮನೋಭಾವನೆಯನ್ನು ಬೆಳೆಸಿ ಸಮಾಜಮುಖಿಯಾದ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಅಂದ್ರೆ ಬಹಳ ಒಂದು ಖುಷಿ ಆಗ್ತಾ ಇದೆ. ಈ ಕಾಲಘಟ್ಟದಲ್ಲಿ ಇಂಥ ಯುವಕರು ಸಿಗುವುದು ಬಹಳ ವಿರಳ. ಅದರಲ್ಲೂ ಬಡವರ ಬಗ್ಗೆ ಆಪತ್ ಬಾಂಧವರಾಗಿ ಇವರು ಕೆಲಸ ಮಾಡುವುದನ್ನು ನಾನೀಗ ನಿಮ್ಮ ವಾಹಿನಿ ಮುಖಾಂತರ ನೋಡ್ತಾ ಇದ್ದೇನೆ. ಬಹಳ ಒಂದು ಖುಷಿಯಾಗಿದೆ ನನಗೆ. ಇವರು ನಿಜವಾಗ್ಲೂ ಇವರು ಒಂದು ದೇಶದ ಹೀರೋ ಅಂತ ನಾವು ಹೇಳ್ಬೋದು. ಮನುಷ್ಯರು ಕಷ್ಟದಲ್ಲಿದ್ದಾಗ ಅವರ ಬಗ್ಗೆ ಚಿಂತನೆಯಿಂದಾಗಿ ಇವರು ಇಂತ ಒಂದು ಕೆಲಸ ಮಾಡ್ತಿದ್ದಾರಲ್ವಾ, ಇದೊಂದು ಬಹಳ ಶ್ಲಾಘನೀಯ. ಹಾಗೂ ಇವರು ಇದನ್ನು ರಾಜಕೀಯಕ್ಕೆ ತರಬಾರದು, ಯಾಕೆಂದ್ರೆ ಇದರಲ್ಲಿ ಇರುವ ತೃಪ್ತಿ ಬೇರೆ ಯಾವ ದಾನದಲ್ಲೂ ಇಲ್ಲ. ಹಾಗಾಗಿ ಈ ಯುವಕರು ಇನ್ನು ಮುಂದೆ ಬರಬೇಕು, ದೇಶದಲ್ಲಿ ಇಂತ ಯುವಕರನ್ನು ಇವರು ಉತ್ಪತ್ತಿ ಮಾಡಬೇಕು, ಹಾಗೆ ಇಂತ ಸಮಾಜಮುಖಿ ಕೆಲಸ ಮಾಡ್ಬೇಕಂತ ನನ್ನ ಆಶಯ. ಎಸ್ ಸರ್, ಎಸ್ 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 ಧನ್ಯವಾದ ಸರ್, ಕರೆ ಮಾಡಿದ್ದಕ್ಕೆ. ಒಂದು ಉತ್ತಮವಾದ ಸಂದೇಶವನ್ನ ಕೊಟ್ರಿ ನೀವು. ಎಸ್, ಸುಧೀರ್ ಅವರು ಈಗಾಗಲೇ ಹೇಳಿದ ಹಾಗೆ ಒಂದು ಸಂಘಟನೆ ಮುಖ್ಯವಾದ ಕೆಲಸ ಏನಪ್ಪಾ ಅಂದ್ರೆ ಇರುವಂತಹ ವ್ಯವಸ್ಥೆಯಲ್ಲಿ ವೈಫಲ್ಯ ಇದ್ರೆ ಅದನ್ನ ಬಡಿದೆಬ್ಬಿಸುವಂತ ಕೆಲಸವನ್ನ ಮಾಡಬೇಕು. ಸೊ ನಿಮ್ಮ ಒಂದು ಸಂಘಟನೆ ಆ ವಿಚಾರದಲ್ಲಿ ಯಾವ ರೀತಿಯ ಒಂದು ಕಾರ್ಯರೂಪಿಯನ್ನ ಹೊಂದಿದ್ದೀರಾ? ಈಗ ಇದು ರವಿ ಅವರು ಲಾಸ್ಟ್ ಟೈಮ್ ರವಿ ಅವ್ರದ್ದು ಆಕ್ಸಿಡೆಂಟ್ ಆಯಿತು. ಎಲ್ಲಿ ಕೀರ್ತಿ ಬಸ್ಸು ಜಂತ್ರದ ಹತ್ರ ಆಕ್ಸಿಡೆಂಟ್ ಆಯಿತು. ಜಂತ್ರ ಅಂತ ಹೇಳಿದ್ರೆ ಬೆಲ್ಮೆಂಟ್ ಟು ಕಟ್ಪಾಡಿ ಬರುವಂಥ ರೋಡ್ ಅದು. ಅಲ್ಲಿ ಒಂದು ಡೀಪ್ ಟರ್ನ್ ಇದೆ, ಒಂದು ಸ್ವಲ್ಪ ಅಂತ ಏನು ಇದು ಟರ್ನ್ ಅಲ್ಲ. ಅಲ್ಲಿ ದಿನನಿತ್ಯ ಆಕ್ಸಿಡೆಂಟ್. ರವಿ ಅವರು ಬಿದ್ದರು, ಅದರಲ್ಲಿ ರವಿ ಅವರಿಗೆ ಕಾಲು ಕಳ್ಕೊಂಡ್ರು, 1-2 ಜನ ಸ್ಪಾಟ್ ಆದರು, ಸುಮಾರು ವಿಷಯ ಆಯಿತು. ಪಾಪ ಅದರಲ್ಲಿ ಸತ್ತೋದ್ರೆ ಕೆಲವರಿಗೆ ಬೇಜಾರಿರ್ತದೆ, ಅರ್ಧಂಬರ್ಧ ಜೀವವಾಗಿ ಉಳಿದು. ಸೊ ಏನು ಮಾಡೋದು ಅಂತ ಪರಿಸ್ಥಿತಿ ಇರ್ತದೆ. ಮೊನ್ನೆ ಒಂದು ಬೈಕ್ ತಾಗಿ ಬಸ್ಸಿನ ಅಡಿಗೆ ಬಿದ್ದು ಅಲ್ಲಿ ಸ್ಪಾಟ್ ಆದರು. ಈ ಥರ ಎಲ್ಲ ನಡೀತಾನೆ ಇದೆ. ಅದರಲ್ಲಿ ಸರ್ಕಾರ ಆಗಲಿ ಆ ಸಂಬಂಧಪಟ್ಟ ಇಲಾಖೆ ಆಗಲಿ ಆ ಕಡೆ ಗಮನನೇ ಕೊಡೋದಿಲ್ಲ. ಇದನ್ನು ಆಕ್ಸಿಡೆಂಟ್ ಆದರೂ ತಗೊಂಡು ಹೋಗ್ತಾರೆ, ಮುಗೀತು ಅಲ್ಲಿಗೆ. ಅಲ್ಲಿ ಒಂದು ಹಂಪಿಲ್ಲ, ಒಂದು ನಾಮಫಲಕ ಸೂಚನೆ ಒಂದು ಇದಿಲ್ಲ, ಏನಿಲ್ಲ, ಜಸ್ಟ್ ಟರ್ನ್ ಅಷ್ಟೇ ಆಯ್ತಾ. ಮೊನ್ನೆ ನಾನು ರಾತ್ರಿ 10 ಗಂಟೆಗೆ ಅಲ್ಲಿ ಹೋಗ್ತಾ ಇದ್ದೇನೆ, ಇಲ್ಲಿ ಉಡುಪಿಯಿಂದ ಮನೆಗೆ ಹೋಗ್ತಾ ಇದ್ದೇನೆ. ಒಬ್ಬ ಬೈಕ್ನ ಒಂದು ರಾಂಗ್ ಸೈಡಲ್ಲಿ ನಿಂತ್ಕೊಂಡಿದ್ದಾನೆ. ನಾವೆಲ್ಲೆಲ್ಲ ಕಾರ್ನಲ್ಲಿ ಹೋಗುವವರು ಫುಲ್ಲು ಹೆಡ್ಲೈಟ್ ಏನಿಲ್ಲ, ಒಂದೇ ಸಾರಿ ಓಡ್ಕೊಂಡ್ರೆ ಬೈಕಿಗೆ ತಾಗಿದ್ರೆ ಪಲ್ಟಿ ಅವನು. ಆ ಸ್ಪಾಟಲ್ಲಿ ಯಾರು ಇಲ್ಲ, ನಾವು ಸೀದಾ ಹೋಗುದು. ಹಾಗಾದ್ರೆ ಅಲ್ಲ, ಇದ್ದಾರೆ ಬಿಟ್ಟು ಹೋಗ್ತಾರೆ ಸೀದಾ, ನಮ್ಗೆ ಹೆದರಿಕೆ ಆಗಿ ಬಿಟ್ಟು ಹೋಗ್ತಾರೆ. ಸೊ ನಾನು ನಿಲ್ಸಿದೆ, ಅವ್ನಿಗೆ ಜೋರು ಮಾಡಿದೆ, ನಿನ್ನ ಗಾಡಿ ಯಾವ ಸೈಡಲ್ಲಿ ಯಾವ ಸೈಡಲ್ಲಿ ನಿನ್ನ ಇರೋದು, ಹಾಗೆ ನಿಲ್ಬೇಡ, ನಿಂಗೆ ಗೊತ್ತುಂಟಲ್ಲ ಇಲ್ಲಿ ಅಂತ. ನಾನು ಅವ್ನಿಗೆ 2 ಮಾತು ಹೇಳಿದೆ, ಒಂದು ಸಾರಿ ಅಂತೇಳಿ ಹೋದ ಮುಂದೆ. ಸೊ ಇದು ಆಗ್ತಾನೇ ಇದೆ, ದಿನನಿತ್ಯ ಘಟನೆಗಳು ನಡೀತಾನೇ ಇದೆ ಎಲ್ಲಿ ಜಂತ್ರದಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಎದ್ದೇಳಬೇಕು, ಅಲ್ಲಿ ಹಂಪ್ಸ್ಗಳನ್ನು ಹಾಕಲೇಬೇಕು, ಕಡಿವಾಣ ಹಾಕಲೇಬೇಕು. ಅದು ಅಪ್ಪಿದ್ರೂ ತೊಂದರೆ ಇಲ್ಲ, ಅಲ್ಲಿ ಹಂಪ್ಗಳನ್ನು ಹಾಕಲೇಬೇಕು. ಸೊ ಕೆಲವು ಲಾರಿಗಳೆಲ್ಲ ಹತ್ತಲ್ಲ. ಸೊ ಹಂಪುಗಳನ್ನು ಹಾಕಿದ್ರೆ ಅದು ಒಂದು ಸೇಫ್ ಅಂತ ನನ್ನ ಮನೋಭಾವನೆ. ಇನ್ನಷ್ಟು ಜೀವಗಳು ಉಳಿಬಹುದು ಇದರಿಂದ ಅಂತ. ಎಸ್, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಉಡುಪಿ ನಿಟ್ಟೂರಿನಿಂದ ಕರೆ ಮಾಡ್ತಿದ್ದೇವೆ ಸರ್. ರಾಜಕೇಸರಿ ಅನ್ನುವಂತಹ ಒಂದು ಸಂಘಟನೆಯವರು ಬಡವರಿಗಾಗಿ, ನಿರಾಶ್ರಿತರಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು ಸರ್. ತುಂಬಾ ಖುಷಿ ಆಯ್ತು ಸರ್. ನಿನ್ನೆ ಇವತ್ತು 11 ಗಂಟೆಗೆ ಉಡುಪಿ ಬಂದಿದ್ದಾರೆ. ಒಂದು ನೀರಿನ ಬಾಟ್ಲ್ ಮತ್ತೊಂದು 10 ರೂಪಾಯಿ ತಗೊಂಡ್ರು ಸರ್. ಹೇಳಿ ಸರ್, ಹೇಳಿ. ಹಲೋ, ಹೇಳಿ ಸರ್, ಹೇಳಿ. ಹಲೋ, ನಮಸ್ತೆ. ಹೇಳಿ ಸರ್, ಹೇಳಿ. ನೋಡಿ, ಇವತ್ತು ಉಡುಪಿಗೆ ಬಂದಿದ್ದಾರೆ ಅವರು. ಬಂದು ಒಂದು 10 ರೂಪಾಯಿ ತಗೊಂಡ್ರು ಸರ್. 5 ರೂಪಾಯಿ ನೀರಿನ ಬಾಟ್ಲಿಗೆ. ಮತ್ತೆ ಅವರಿಗೆ ಕ್ಯಾನ್ಸರ್ ಪೇಷಂಟ್ ಗೆ ಅಂತ ಹೇಳಿ ಸರ್. ಹೌದು. ತುಂಬಾ ಖುಷಿ ಆಯ್ತು ಸರ್.
ತುಂಬಾ ಖುಷಿ ಆಯ್ತಾ. ಇಂಥ ಕೆಲಸ ಮಾಡುವವರು ಯಾರು ಇಲ್ಲ ಸರ್ ಈಗ. ಹೌದು ಹೌದು ಹೌದು, ಯುವಕರು ಮುಂದೆ ಬಂದಿರುವಂತದ್ದು, ಸಂಘಟಿತರಾಗಿರುವಂತದ್ದು ಒಂದು ಉತ್ತಮವಾದ ವಿಚಾರ. ಆಯ್ತು ಸರ್, ಒಳ್ಳೆ ಕೆಲಸ, ಸಂತೋಷ. ಎಸ್ ಸರ್, ಎಸ್, ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇದೇ ತರ ಇರ್ಲಿ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಓಕೆ. ಎಸ್ ಪ್ರಶಾಂತ್ ಅವರೇ, ಈಗಾಗಲೇ ಹೇಳಿದ ಹಾಗೆ ನಾವು ಸಂತ್ರಸ್ತರು ಅಂತ ಬಂದಾಗ ಅಥವಾ ಸಂಕಷ್ಟಗಳು ಸಮಸ್ಯೆಗಳು ತುಂಬಾ ಜನರಿಗೆ ಬರುತ್ತೆ. ಸೊ ಇಂಥವರಿಗೆ ನಾವು ಸಹಾಯ ಮಾಡಬೇಕು, ಇಂಥವರಿಗೆ ನಾವು ಸಹಾಯ ಹಸ್ತವನ್ನ ಚಾಚಬೇಕು. ಈ ರೀತಿ ಯಾವ ರೀತಿಯಲ್ಲಿ ನೀವು ಆಯ್ಕೆಯನ್ನ ಮಾಡ್ತೀರಾ? ಯಾವ ರೀತಿ ಅವರನ್ನ ಗುರುತಿಸ್ತೀರಾ? ಅವ್ರನ್ನ ಒಂದು ಸಂತ್ರಸ್ತರಾಗಿರ್ಬೋದು, ಪ್ರಾಬ್ಲಮ್ ಅಲ್ಲಿ ಇರೋರಾಗಿರ್ಬೋದು. ನಮಗೆ ಅದು ಫಸ್ಟ್ ವಾಟ್ಸಪ್ ಅಲ್ಲೆಲ್ಲ ಬರುತ್ತೆ, ಅಥವಾ ಬೇರೆಯವರು 100-4 ಜನ ಹೇಳ್ತಾರೆ ಈ ತರ ಇದೆ ಈ ತರ ಇದೆ ಅಂತ. ಫಸ್ಟ್ ನಾವು ಡಿಸಿಷನ್ ಏನು ತೆಗೆದುಕೊಂಡು ದೀಪಕ್ ಅವ್ರ ಹತ್ರ ನಾವು ತಗೊಳ್ತೀವಿ, ನಮ್ಮ ಸಂಸ್ಥಾಪಕ ಅವರಿಂದ ನಾವು ಡಿಸಿಷನ್ ತಗೊಳ್ತೀವಿ. ಸೊ ಅವ್ರ ಮುಂದೆ ಏನು ಹೇಳ್ತಾರಂತ ಅದ್ರ ಮೇಲೆ ನಾವು ನಮ್ಮ ಹುಡುಗರೆಲ್ಲ ಒಟ್ಟಾಗಿ ನಾವು ಇದು ಮಾಡ್ತೇವೆ, ನಮ್ಮ ಸಂಘಟನೆಗೆ ಇದು ಮಾಡ್ತಿದ್ದೆ. ಎಸ್ ಎಸ್ ಎಸ್. ಇನ್ನು ನೋಡಿದಂತೆ ಸಂತೋಷ್ ಅವರ ಈಗಾಗಲೇ ಹೇಳಿದ ಹಾಗೆ ಉಡುಪಿಯ ಒಂದು ಜವಾಬ್ದಾರಿಯನ್ನ ಕೂಡ ನೀವು ಹೊತ್ತುಕೊಂಡಿದ್ದೀರಾ. ಸೊ ಒಂದು ಊರಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಾ. ಅಷ್ಟು ಸುಲಭ ಅಲ್ಲ, ಅಂದ್ರೆ ಎಲ್ಲರನ್ನ ಒಗ್ಗೂಡಿಸಬೇಕು, ಅದಕ್ಕೆ ವ್ಯವಸ್ಥೆಗಳಾಗಬೇಕು. ಸೊ ಇವತ್ತಿನ ಒಂದು ಕಾರ್ಯಕ್ರಮ ಯಾವ ರೀತಿ ನಡೆಯಿತು? ಯಾವ ರೀತಿ ನಿಮಗೆ ನಿಮ್ಮ ಕಾರ್ಯಕರ್ತರುಗಳಾಗಿರ್ಬೋದು ಯಾವ ರೀತಿ ಒಂದು ಸ್ಪಂದನೆಯನ್ನು ಕೊಟ್ಟರು? ಯಾಕಂದ್ರೆ ದಿನನಿತ್ಯ ಅವ್ರದ್ದಾದ ಕೆಲಸಗಳಿರುತ್ತೆ, ಜಾಬ್ಗಳಿರುತ್ತೆ, ಎಲ್ಲರೂ ಕೂಡ. ಸೊ ಇದರ ಬಗ್ಗೆ ಖಂಡಿತ ತುಂಬಾ ಖುಷಿ ಆಗ್ತಿದೆ. ಸಂಘಟನೆ ಆಕ್ಚುಲಿ ಹೇಳ್ಬೇಕಂದ್ರೆ ಸಂಘಟನೆ ನಾನಿದ್ದೆ ಅಂತ ಹೇಳಕ್ ತುಂಬಾ ಖುಷಿ ಆಗ್ತಿದೆ ನನಗೆ. ಇಂಥ ಒಂದು ಸಂಘಟನೆ ನಾನು ಇದ್ದೀನಿ ಅಂತ ಹೇಳ್ಬಿಟ್ರೆ ತುಂಬಾ ಖುಷಿ ಆಗ್ತಿದೆ. ನಮ್ಮ ಹುಡುಗರು ಏನಂತ ಹೇಳಿದ್ರೆ ಎಲ್ಲರೂ ನೀವು ಹೇಳ್ದಂಗೆ ಕರೆಕ್ಟು, ಎಲ್ಲರೂ ಅವ್ರದ್ದು ಡ್ಯೂಟಿ ಬಿಟ್ಕೊಂಡು ಬರಬೇಕು, ಪರ್ಸ್ನಲ್ ಆಗಿ ಬೇರೆ ಬೇರೆ ಕೆಲಸ ಎಲ್ಲ ಇರುತ್ತೆ, ಎಲ್ಲದನ್ನೂ ಬಿಟ್ಕೊಂಡು ಬರಬೇಕು. ಬಿಟ್ಕೊಂಡು ಕೂಡ ಬಂದಿದ್ರು. ಅವರಿಗೂ ಫಸ್ಟ್ ಕಾರ್ಯಕ್ರಮ ನಿನ್ನೆ ಮಾಡಿರೋದು, ಏನು ಕಾರ್ಯಕ್ರಮ ಅಂತ ಗೊತ್ತಿಲ್ಲ, ಕರೆಕ್ಟಾಗಿ ಏನು ಕಾರ್ಯಕ್ರಮ ಅಂತಲೇ ಗೊತ್ತಿಲ್ಲ ಅವ್ರಿಗೆ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ. ಕಾರ್ಯಕ್ರಮ ಮಾಡ್ತಾ 1 ಅವರಲ್ಲಿ ಹೇಳ್ತಾರೆ, ತುಂಬ ಖುಷಿ ಆಗ್ತದೆ, ಇದೇ ಥರ ಕಾರ್ಯಕ್ರಮ ತಿಂಗಳಿಗೆ 2 ಸಲ ಮಾಡೋಣ ಅಂತ ಅವರೇ ಕೂಡ ಹೇಳಿದರು. ತುಂಬ ಖುಷಿ ಆಯ್ತು ಅಷ್ಟೊತ್ತಿಗೆ. ಇಂಥದ್ದೊಂದು ಬದಲಾವಣೆ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಅಂತ ನಮಗೂ ಕೂಡ ಅನಿಸ್ತು. ಹಾಗೆ ಇಲ್ಲಿ ಕೂಡ ಹಾಗೆ, ಅಲ್ಲಿ ಬೈಂದೂರಿಂದ ನಾವು ಇವತ್ತು ಹುಡುಗನ ಕರ್ಕೊಂಡ್ ಬಂದಿವಿ, ಇವರು ಹುಡುಗನ ಕರ್ಕೊಂಡ್ ಬಂದಿದ್ರು. ಇವತ್ತು ಕೂಡ ಹಾಗೆ, ಇವತ್ತು ಅವ್ರಿಗೂ ಮುಖದಲ್ಲಿ ಯಾವ ತರ ಒಂದು ಗೆಲುವು ಇದೆ ಅಂದ್ರೆ ಇನ್ನು ಮುಂದೆ ಇವತ್ತು ಅಲ್ಲದೆ ನಾಳೆನೂ ಮಾಡೋದಿದ್ರು ಬರ್ತಾರೆ. ಅಷ್ಟು ಒಳ್ಳೆ ಒಂದು ಖುಷಿ ಆಯ್ತು ನಮ್ಮ ಕಾರ್ಯಕರ್ತರ, ತುಂಬಾ ಖುಷಿ ಆಯ್ತು. ಇದೇ ತರ ಪ್ರೋತ್ಸಾಹ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರಿಗೆಲ್ಲೂ ಕೇಳ್ಕೊಳ್ತೀವಿ ನಾವು. ಓಕೆ, ಖಂಡಿತ. ನಮಸ್ತೆ. ಹಲೋ, ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಾಡಿದ್ದೇನೆ ಈಗ. ಎಸ್, ಹೇಳಿ ಸರ್, ಹೇಳಿ ನಿಮ್ಮ ಅಭಿಪ್ರಾಯ. ಮತ್ತೊಂದು ಅವರಿಗೆ ಹೇಳಲಿಕ್ಕೆ ಉಂಟು. ಈ ರಾಜಕೇಶರಿ ಅಂದ್ರೆ ಕೆಲವು ಸಂಘಟನೆಗಳುಂಟು. ನಾವೀಗ ನಾನು ನೋಡಿದ್ದೇನೆ, ಖಾಲಿ ಗಲಾಟೆ ಇದಕ್ಕೆ ಮಾತ್ರ ಹೋಗ್ತಾರೆ ರಾಜಕೀಯವಾಗಿ. ಇದೊಂದು ಒಳ್ಳೆ ವಿಷಯ. ಇದು ನಾವೊಂದು ಜನಗಳಿಗೆ ಬೇಕಾದಂತ ವಿಷಯ ಮಾಡಿದ್ರೆ ಅವರಿಗೆ ಒಳ್ಳೆಯದು, ಈ ರಾಜ್ಯಕ್ಕೆ ಒಳ್ಳೆಯದು, ನಮ್ಮ ಗ್ರಾಮಕ್ಕೆ ಒಳ್ಳೆಯದು, ಪ್ರತಿಯೊಂದಕ್ಕೆ ಒಳ್ಳೆಯದು. ಇಂಥ ಜನಗಳು ಬೇಕು ನಮಗೆ. ರಾಜಕೀಯ ಅಂತ ಖಾಲಿ ಹೆಸರು ಮಾತ್ರ ಅಲ್ಲ, ನಮ್ಮ ಅದರಲ್ಲಿ ಪ್ರಯೋಜನ ಬರಬೇಕು. ಅಂದ್ರೆ ನೋಡಿ, ಇವರಿಂದ ಈಗ 3 ಜನರಲ್ಲಿದ್ದಾರೆ, ಪ್ರಶಾಂತ್, ಅಶೋಕ್, ದೀಪಕ್, 3 ಜನ ಇದ್ದಾರೆ. ಇವರ ಕೈಯಿಂದ ಒಂದು 100 ರೂಪಾಯಿದು ಹೋಗ್ತದೆ ಪ್ರತಿಯೊಂದಕ್ಕೂ. ಕಡಿಮೆ ಖರ್ಚಿನಲ್ಲಿ ನಾನು ಹೇಳುವುದಾದ್ರೆ, ನಾನು ಒಂದು ಸಂಘಟನೆ ಇದ್ದವನು, 100 ರೂಪಾಯಿದು ಕೈಲಿ ಹೋಗ್ತದೆ. ಈ ರಾಜಕೀಯದಿಂದ ಏನು ಹೋಗ್ತದೆ ಸ್ವಾಮಿ? ಅವ್ರು ಮಾಡುವುದಾದ್ರೆ ಇಲ್ಲದ್ರೆ ಅವ್ರು ಮಾಡುದು ಮಾತ್ರ ಹೆಣ್ಣು ಮಕ್ಕಳಿಗೆ ಅವರಿಂದ ಏನು ಹೋಗ್ತದೆ ಅಂತ ಹೇಳಿ ಅವ್ರು ಮಾಡುದು ಮಾತ್ರ. ಇವರಿಂದ 100 ರೂಪಾಯಿ ಅದು ಹೋಗ್ತದೆ ಕಡಿಮೆ ಪಕ್ಷ. ನೆತ್ತರು ಬಿಡಿ, ಇವರ ರಕ್ತ ಬಿಡಿ, ಇವರ ಕೈಯಿಂದ ದುಡಿದ ಹಣ ಹೋಗ್ತದೆ. ಇಂಥ ಸಂಘಟನೆ ಆಗ್ಬೇಕು, ರಾಜಕೀಯ ಬೇಡ. ಇದು ಇಂಥ ಸಂಘಟನೆ ಪ್ರತಿ ಒಂದು ಗ್ರಾಮದಲ್ಲಿ, ಪ್ರತಿಯೊಂದಲ್ಲಿ ಆದ್ರೆ ಇದೊಂದು ಖುಷಿಯ ಸಂಗತಿ. ಪ್ರತಿ ಜಾತಿಗೆ. ಹೌದು. ಜಾತಿ ಧರ್ಮ ಯಾವ ಆಗಿ ಕಟ್ಟಿಕೊಂಡಿರಬಾರ್ದು, ನೇರವಾಗಿ ಜನರಿಗಾಗಿ ಅಥವಾ ಸಮಾಜಕ್ಕಾಗಿ ದುಡಿಯುವ ಸಂಘಟನೆಗಳ ಅವಶ್ಯಕತೆ ತುಂಬಾ ಇದೆ ಸರ್. ಇಂಥದ್ದು ಮಾಡಿದ್ರೆ ಪ್ರತಿಯೊಬ್ರು. ಎಸ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಧನ್ಯವಾದ. ಎಸ್, ದೀಪಕ್ ಅವರು ಈಗಾಗಲೇ ಹೇಳಿದ ಹಾಗೆ ಒಂದು ಉತ್ತಮ ಸಂಘಟನೆ ಬೇಕು, ರಾಜಕೀಯ ಮಿಶ್ರವಾಗಬಾರದು ಅನ್ನೋ ಮಾತನ್ನು ಹೇಳಿದ್ರು. ಸೊ ಈಗಾಗಲೇ ಹೇಳಿದ ಹಾಗೆ ತುಂಬಾ ಜನಕ್ಕೆ ಮನಸ್ಸಿರುತ್ತೆ ನಾವು ಕೂಡ ಸಹಾಯ ಮಾಡಬೇಕು ಅಥವಾ ಇಂಥ ಸಂಘಟನೆಗಳ ಜೊತೆಗೆ ಕೈಗೂಡಿಸಬೇಕು ಅಂತ. ಆದ್ರೆ ಕೆಲವು ಕಡೆಗಳಲ್ಲಿ ಇದು ಮಿಸ್ಯೂಸ್ ಆಗ್ತಾ ಇದೆ, ಕೆಲವು ಫೋರ್ಜರಿ ಇರುತ್ತೆ ಅಥವಾ ಕೆಲವರು ಮೋಸ ಮಾಡ್ತಾರೆ. ಆದ್ರೆ ನಿಮ್ಮ ಸಂಘಟನೆ ಸುಮಾರು 5 ವರ್ಷಗಳಿಂದ ಮಾಡ್ತಾ ಬಂದಿದೆ, ಇದಕ್ಕೆ ಸಾಕಷ್ಟು ದಾಖಲೆಗಳು ಕೂಡ ಇದೆ. ಸೊ ಇಂಥ ಒಂದು ಇಚ್ಛೆ ಇರುವಂತಹ ಜನರಿಗೆ ನೀವು ಏನ್ ಹೇಳ್ತೀರಾ? ಸರಿಯಾದ ದಾರಿ ಗೊತ್ತಿರಲ್ಲ, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಥವಾ ಈ ರೀತಿಯ ಒಂದು ಸಹಾಯದ ಮನೋಭಾವವನ್ನ ನಿಮ್ಮ ಹತ್ರ ತೋರಿಸಬೇಕು ಅಂದ್ರೆ ಏನ್ ಮಾಡ್ಬೇಕು ದೀಪಕ್ ಅವರೇ? ಈಗ ನಮ್ದಾಗಿ ಸ್ಟಾರ್ಟಿಂಗ್ ಆಗಿ ಬೆಳ್ತಂಗಡಿ ಗ್ರಾಮದಲ್ಲಿ ಪ್ರಾರಂಭಗೊಂಡ ನಮ್ಮ ಸಂಘಟನೆ. ಬೆಳ್ತಂಗಡಿ ತಾಲೂಕಲ್ಲಿ 22 ತಾಲೂಕುಗಳು ನಮ್ಮ ಸಂಘಟನೆ ರಚನೆ ಆಗಿದೆ. ಹಾಗೆಯೇ ಮಂಗಳೂರು ಜಿಲ್ಲೆಯು ಕೂಡ ಮಾಡಿದ್ದೇವೆ. ಜಿಲ್ಲೆಗೆ ನಮ್ಮ ಸುರೇಶ್ ಕಟೀಲ್ ಅಂತ ಅವರನ್ನು ಆಯ್ಕೆ ಮಾಡಿ
ಆಮೇಲೆ ಜಿಲ್ಲಾ ಸಂಚಾಲಕರಾಗಿ ಲೋಕೇಶ್ ಶಬರಿಬೈಲು ಅಂತ, ಇನ್ನೊಬ್ಬರು ನಮ್ಮ ಕಾರ್ಯದರ್ಶಿಯಾಗಿ ಸುಮನ್ ಚಕ್ರತೀರ್ಥ ಅಂತ ಮಾಡಿದ್ದೇವೆ. ಅವರ ಮುಖಾಂತರ ಈಗ ಸಾಧಾರಣ ನಮ್ಮ ವಾಟ್ಸಪ್ಪಲ್ಲಿ ಪ್ರತಿ ಕೂಡ ಏನಾದರೂ ಕಾರ್ಯಕ್ರಮ ಇದ್ದರೆ ಕೂಡ ನಮ್ಮ ವಾಟ್ಸಪ್ಪಲ್ಲಿ ಕಾರ್ಯಕ್ರಮ ಮಾಡಿದ್ದನ್ನು ಮತ್ತು ನಮ್ಮ ನಂಬರ್ ಅದನ್ನು ಪ್ರತಿಯೊಂದು ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತಿದ್ದೆವು. ಯಾವತ್ತಿಗೂ ನಮ್ಮ ನಂಬರಿಗೆ ಕರೆ ಮಾಡಿ, ಏನೂ ಇದ್ದರು ಈಗ ಹಾಸ್ಪಿಟಲಲ್ಲಿ ತುರ್ತಾಗಿ ಆಂಬುಲೆನ್ಸ್ ಇರೋಲ್ಲ, ನಮ್ಮ ಹುಡುಗರಲ್ಲಿ ಗಾಡಿ ಇದೆ, ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂಥದ್ದು, ಏನೇ ಪರಿಸ್ಥಿತಿ ಇದ್ದರೂ ಕೂಡ ನಾವು ರೆಸ್ಪಾನ್ಸ್ ಮಾಡುವಾಗೆ ನಮ್ಮ ಪ್ರತಿಯೊಂದು ನಂಬರ್ ಸಾಧಾರಣ ನಾವು ನಂಬರನ್ನು ಆದಷ್ಟು ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತಾ ಇರ್ತೀವಿ. ಹಾಗೆ ತುಂಬ ಒಂದು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಯಾಕಂದರೆ ಒಂದು ಸಂಘಟನೆ ಆಗಿರ್ಬೋದು ಅಥವಾ ಒಂದು ಸಂಸ್ಥೆ ಆಗಿರ್ಬೋದು, ಅದನ್ನು ಬೆಳೆಸುವಂಥದ್ದು, ಉಳಿಸಿಕೊಂಡು ಹೋಗುವಂಥದ್ದು ತುಂಬ ಕಷ್ಟಕರವಾಗಿರುವಂಥ ವಿಚಾರ. ಇದರೊಂದಿಗೆ ಜನರ ಸ್ಪಂದನೆ ಕೂಡ ಉತ್ತಮವಾಗಿ ದೊರಕ್ತಾ ಇದೆ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗಾಗಲೇ ಹೇಳಿದ ಹಾಗೆ ಈ ಒಂದು ಸಂಘಟನೆಯ ಕೆಲವು ವಿಚಾರಧಾರೆಗಳಾಗಿರ್ಬೋದು ಅಥವಾ ಜನರಿಗೆ ಸ್ಪಂದಿಸುವ ರೀತಿಗಳು, ಯಾವುದೇ ರೀತಿಯ ಒಂದು ಧರ್ಮದ, ಜಾತಿಯ, ರಾಜಕೀಯದ ಆಯಕಟ್ಟಿಲ್ಲದೆ ನೇರವಾಗಿ ಜನರಿಗಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಭರವಸೆಯ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರೀತಿ ಸಾಕಷ್ಟು ಜನರು ಕೂಡ ಇವರಿಗೆ ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ. ಇದರ ಕುರಿತಾದ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತೀವಿ. ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ರಾಜಕೇಸರಿ ಬಡವರ ಬಂಧು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ಇನ್ನು ಸಂಘಟನೆ ಮಾಡ್ತಾ ಇರುವಂತಹ ಕೆಲವು ವಿಚಾರಗಳು ಆಗಿರ್ಬೋದು ಅಥವಾ ಕೆಲವು ಸಾರ್ವಜನಿಕರಿಗೆ ಮಾಡ್ತಾ ಇರುವಂತಹ ಸೇವೆಗಳ ಕುರಿತಾಗಿ ನಾವು ಮಾತನಾಡ್ತಾ ಇದ್ವಿ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇನ್ನೊಬ್ಬ ಅತಿಥಿ ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ. ಲೋಕೇಶ್ ಅವರು, ಬೆಳ್ತಂಗಡಿ ತಾಲೂಕಿನ ರಾಜಕೇಸರಿ ಸಂಘಟನೆಯ ಅಧ್ಯಕ್ಷ. ಇವರನ್ನ ಕೂಡ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸೋಣ. ಈಗಾಗಲೇ ಹೇಳಿದ ಹಾಗೆ ಲೋಕೇಶ್ ಅವರು, ನೀವು ಕೂಡ ಒಂದು ಸಂಘಟನೆಯಲ್ಲಿ ಇದ್ದೀರಾ. ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಮೊದಲಾಗಿ ನಮಸ್ತೆ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್ ಸರ್, ಈಗಾಗಲೇ ರಾಜಕೇಸರಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಸಂಘಟನೆಯ ಕುರಿತಾಗಿ. ಬಡವರಿಗೆ, ನಿರಾಶ್ರಿತರಿಗೆ ಒಂದು ಸಹಾಯವನ್ನ ಮಾಡುವಂತ ಇಚ್ಛೆಯನ್ನು ಹೊಂದಿದ್ದಾರೆ. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಸರ್? ಅಲ್ಲ, ಇದುವರೆಗೆ ಕಾಲ್ ಮಾಡಿ ಅವರೆಲ್ಲರೂ ಮಾಡಿ ಹೇಳಿದ್ರು ರಾಜಕೀಯದಿಂದ ಬರ್ತಾ ಇದ್ದೀನಿ. ಅಲ್ಲ, ರಾಜಕೀಯ ಪಕ್ಷ ಸೇರಿದ್ರು ತಪ್ಪಿಲ್ಲ. ಯಾಕಂದ್ರೆ ರಾಜಕೀಯಕ್ಕೆ ಸಹಾಯ ಮಾಡುವ ಬರ್ಬೇಕು ಅಂದ್ರೆ ರಾಜಕೀಯ ಅಂದ್ರೆ ಅದು 24 ಗಂಟೆ ಮನೆ ಓಪನ್ ಇರ್ಬೇಕು. ಅಂದ್ರೆ ಎಂತ ಸಮಸ್ಯೆ ಬಂದ್ರು ಅದಕ್ಕೋಸ್ಕರ ಇಂಥವರೇ ರಾಜಕೀಯಕ್ಕೆ ಉತ್ತಮ. ಅಂದ್ರೆ ಏನು ಕೂಡ ನಮ್ಗಾಗಿ ಏನು ಮಾಡದೆ ದೇಶಕ್ಕಾಗಿ ಮಾಡ್ತಾರೆ ನೋಡಿ, ಅವರು ನಮ್ ದೇಶಕ್ಕಾಗಿ ಬೇಕಾಗಿದೆ. ಅದಕ್ಕೋಸ್ಕರ ರಾಜಕೀಯಕ್ಕೆ ಬಂದ್ರೆ ತಪ್ಪಿಲ್ಲ ಅಂತ. ಮತ್ತೆ ಇನ್ನೂ ಹಲವಾರು ಕೆಲಸಗಳನ್ನು ಮಾಡ್ಲಿ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಎಸ್, ಧನ್ಯವಾದ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಎಸ್, ಈಗಾಗಲೇ ಹೇಳಿದ ಹಾಗೆ ಲೋಕೇಶ್ ಅವರೇ, ನಿಮ್ಮ ಈ ಒಂದು ಸಂಘಟನೆಯೊಂದಿಗೆ ಇರುವಂತಹ ಒಂದು ಬಾಂಧವ್ಯ, ಆ ಒಂದು ಪ್ರಯಾಣ, ಒಂದು ಜರ್ನಿ ಯಾವ ರೀತಿ ಇತ್ತು 5 ವರ್ಷಗಳ ಕಾಲದಲ್ಲಿ? ಕಾರ್ಯಕ್ರಮ ಒಳ್ಳೆಯದಾಗಿ ಮಾಡ್ತಿರ್ತದೆ. ಈ ದೀಪಕ್ರವರ ಒಂದು ಅಭಿಪ್ರಾಯದಂತೆ ನಾವೆಲ್ಲ ಕಾರ್ಯಕ್ರಮಗಳನ್ನು ನಾವು ಮುಂದೂಡ್ತಾ ಹೋಗ್ತಿರ್ತೇವೆ. ನಾವು ದೀಪಕ್ ಅವರ ಪರಿಚಯ ಆಗಿ 1-2-3 ವರ್ಷದಿಂದ ಅವ್ರು ಹೇಳಿದ್ರು, ನೀವು ನಮ್ಮ ಸಂಘಟನೆಗೆ ಬನ್ನಿ ಎನ್ನುವಂಥ ಒಂದು ಮಾತನ್ನು ಹೇಳಿದರು. ಹಾಗೆ ಸರಿ ದೀಪಕ್, ನಾನು ಬರ್ತೇನೆ ಅಂತೇಳಿ ನನ್ನನ್ನು ಈ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರಾಗಿ ಮಾಡಿದರು. ಹಾಗೆ ಅವರೊಟ್ಟಿಗೆ ಪ್ರತಿಯೊಂದು ಕೆಲಸವನ್ನು ನಾವು ಮಾಡ್ತಿರ್ತೀವಿ. ಪಾಪದವರಿಗೆ ಹೆಲ್ಪ್ ಮಾಡೋದಾಗಲಿ ಪ್ರತಿಯೊಂದು ಕೆಲಸದಲ್ಲಿ ನಾವು ಭಾಗಿಯಾಗ್ತಿರ್ತೇವೆ. ಎಷ್ಟೊತ್ತು ಕರೆ ಮಾಡಿದ್ರು ಎಷ್ಟೊತ್ತಿಗೆ ನಾವು ಅವರೊಟ್ಟಿಗೆ ಹೋಗ್ತಿರ್ತೀವಿ. ಹಾಗೆ ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೇವೆ. ಮೊನ್ನೆ ಹಾಗೆಯೇ ಶ್ರುತಿ ಶೆಟ್ಟು ಅನ್ನುವಂಥ ಒಂದು ಹುಡುಗಿಗೆ ಹಣ ಒಟ್ಟು ಮಾಡಿ, ಎಲ್ಲ ಯುವಕರು ಒಟ್ಟುಗೂಡಿ ಆ ಒಂದು ಹಣ ಒಟ್ಟುಗೂಡಿ 30,000 ಬರುವಂಥ ಹಣವನ್ನು ಮಗುವಿಗೆ ನಾವು ಕೊಟ್ಟಿದ್ದೀವಿ ಅಂತ ತುಂಬ ಕೆಲಸಗಳನ್ನು ನಾವು ಬಡವರಿಗೋಸ್ಕರ ತುಂಬ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೀವಿ. ಎಸ್, ಓಕೆ. ಇನ್ನು ಪ್ರಶಾಂತ್ ಅವರು ಈಗಾಗಲೇ ಹೇಳಿದ ಹಾಗೆ ರವಿ ಉಡುಪಿ ಮತ್ತು ಇನ್ನೊಬ್ಬ ವಿದ್ಯಾರ್ಥಿನ ಸಹಾಯಕ್ಕೆ ರಜನಿ ಅನ್ನುವಂಥ ವಿದ್ಯಾರ್ಥಿ, ಆಮೇಲೆ ಶೇಷ ಮರಾಠಿ. ಎಸ್, ಸೊ ಇವರ ಒಂದು ಕಷ್ಟದ ಪರಿಸ್ಥಿತಿ ಈಗ ಇದೆ. ಸೊ ಇದನ್ನ ಯಾವ ರೀತಿ ನೀವು ಅರ್ಥ ಮಾಡ್ಕೊಂಡ್ರಿ? ಯಾಕಂದ್ರೆ ಅವರ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಕಠಿಣವಾಗಿದೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ? ಒಟ್ಟು ನಾವು ಫ್ರೆಂಡ್ಸ್ ಎಲ್ಲ ಒಟ್ಟು ಮಾತಾಡ್ತಿದ್ವಿ. ಈಗ ನಮ್ಮವರೇ ಒಬ್ರು ಬಂದು ಹೇಳಿದ್ರು, ಈ ಥರ ಒಬ್ರು ಕ್ಯಾನ್ಸರ್ ಇದೆ. ಅವ್ರು ಆ್ಯಕ್ಚುಲಿ ಅವರು ಮರ ಹತ್ಕೊಂಡು ತೆಂಗಿನಕಾಯಿ ಕೊಯ್ಯುವಂಥದ್ದು ಫ್ಯಾಮಿಲಿ ಅವರು. ಅವರಿಗೆ ಕ್ಯಾನ್ಸರ್ ಬಂದುಬಿಟ್ಟದು. ಇನ್ನೊಂದು ಮಂತ್ ಒಳಗಡೆ ಅವ್ರು ಆಪರೇಷನ್ ಮಾಡಬೇಕಂತ ಹೇಳಿದ್ರು. ಮಣಿಪಾಲದಲ್ಲಿ 3.5 ಲಕ್ಷ ಏನೋ ಆಗಬೇಕಂತ ಇದು ಮಾಡಿದರು. ಅದಕ್ಕೆ ನಾನೆಲ್ಲ ಅಲ್ಲಿಂದ ಎನ್ಕ್ವೈರಿ ಎಲ್ಲ ಇದೆಲ್ಲ ತಗೊಂಡೆ. ಮನೆಗೆಲ್ಲ ಹೋಗಿ ಭೇಟಿ ಮಾಡಿ ಇದೆಲ್ಲ ಎನ್ಕ್ವೈರಿ ಎಲ್ಲ ತಗೊಂಡೆ. ತುಂಬ ಬಡವರು. ಅದೇ ಮನೆ ಅಂತಂದರೆ ಶೀಟಿನ ಮನೆ.
ಮತ್ತು ಚಿಕ್ಕ ಚಿಕ್ಕ ಒಂದು 4ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳೆಲ್ಲ ಇದ್ದಾರೆ. ಹೆಂಡತಿಯಲ್ಲಿ ಏನೂ ಇಲ್ಲ, ಅಂದರೆ ಹೆಂಡತಿ ಇದ್ದಾರೆ ಬಟ್ ಅವರು ಅಷ್ಟೊಂದು ರಿಚ್ ಏನಿಲ್ಲ, ಏನೂ ಇಲ್ಲ ಒಟ್ಟಾಗೆ. ಇದು ನಾನು ದೀಪಕ್ ಅಣ್ಣಿಗೆ ಹೇಳಿದೆ, ಆಮೇಲೆ ಮತ್ತು ನಮ್ಮ ಸುಧೀರ್ ಅಣ್ಣಿಗೆ ಹೇಳಿದೆ. ಅವ್ರು ಹೇಳಿದಾಗ ಸರಿ ಮಾಡೋಣ ಅಂತ ಅಂದರು. ಸೊ ಅವ್ರು ಮಾಡುವಾಗ ಇನ್ನು 3 ಈ ರಜನಿ ಇರ್ಬೋದು, ಹಾಗೆ ನಮ್ಮ ಶೇಷ ಮರಾಠಿನೂ ಇರ್ಬೋದು, ಹಾಗೆ ರವಿ ಶೆಟ್ಟಿನೂ ರವಿ ಅವರು ಇರ್ಬೋದು. ಹಾಗೆ ಅವ್ರು 3 ಜನದ್ದು ಒಂದೇ ಸಲ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ನಾವು ಉಡುಪಿಯಲ್ಲೂ, ನಮ್ಮ ಬೈಂದೂರು ಕುಂದಾಪುರ ಭಾಗದಲ್ಲೂ ಮಾಡ್ತು, ಆಮೇಲೆ ನಾವು ಉಡುಪಿಯಲ್ಲೂ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ಅಷ್ಟೇ. ಸಂತೋಷ್ ಅವರು ಈಗಾಗಲೇ ಹೇಳಿದ ಹಾಗೆ ಒಂದು ಸಂಘಟನೆ ಈಗಾಗಲೇ ಸಾಕಷ್ಟು ಕರೆಗಳು ಬಂತು, ರಾಜಕೀಯವನ್ನ ಮಿಶ್ರಣ ಮಾಡಬೇಡಿ ಅಥವಾ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿರಬೇಡಿ. ಆದರೆ ಈ ಒಂದು ಕಾಲಘಟ್ಟದಲ್ಲಿ ಆ ಒಂದು ಆಯಕಟ್ಟುಗಳನ್ನ ಮೀರಿ ನೀವು ಕೆಲಸವನ್ನ ಮಾಡ್ತಾ ಇದ್ದೀರಾ. ಸೊ ಇದಕ್ಕೆ ಯಾವ ರೀತಿಯ ಸ್ಪಂದನೆ ಸಿಗ್ತಾ ಇದೆ? ಅಂದ್ರೆ ಕೆಲವರು ನೋಡಿದಾಗಲೇ ಕೂಡಲೇ ಹೇಳ್ತಾರೆ ಇದೊಂದು ಬಡಪಂಥೀಯ ಸಂಘಟನೆ ಆಗಿರ್ಬೋದು, ಅಥವಾ ಹಿಂದುತ್ವ ಅಂತ ಹೇಳ್ಬೋದು, ಅಥವಾ ಇನ್ನಿತರ ಸಮಸ್ಯೆಗಳು ಬರ್ಬೋದು ನಿಮಗೂ ಕೂಡ. ಸೊ ಈ ಎಲ್ಲವನ್ನ ಮೀರಿ ನೀವು ಯಾವ ರೀತಿ ಮುನ್ನುಗ್ತಾ ಇದ್ದೀರಾ? ಖಂಡಿತ. ಯಾಕಂದ್ರೆ ಇವಾಗಿನ ಜನರೇಷನ್ ಹೆಂಗಿದೆ ಅಂತ ಹೇಳಿದ್ರೆ, ಈಗ ಒಂದು ಸಂಘಟನೆ ಅಂತ ಏನಾದರೂ ಒಂದು ಉದ್ಘಾಟನೆ ಮಾಡಿದ್ರೆ ಪ್ರತಿಯೊಂದು ಮನೆಯಲ್ಲೂ ಮಾತಾಡ್ತಾರೆ, ಇವಾಗ ಸಂಘಟನೆ ಓಪನ್ ಮಾಡಿದ್ರು ನಾಳೆ ರಾಜಕೀಯ ಎಂಟ್ರಿ ಆಗುತ್ತೆ, ಅದು ರಾಜಕೀಯ ವಿಷಯದಲ್ಲಿ ಹೋಗುತ್ತೆ ಅಂತ. ನಮ್ದು ಯಾವುದೇ ಥರದ ರಾಜಕೀಯದ ಎಂಟ್ರಿ ಇಲ್ಲ. ನಮ್ಮದು ಸಂಘಟನೆ ಏನಿದೆ ಹೆಲ್ಪಿಂಗ್ ನೇಚರ್ ಒಂದೇ ಬಟ್ ಅದ್ರ ಹೆಲ್ಪಿಂಗ್ ನೇಚರ್ ನಮ್ಮದು ಒಂದು ಕ್ರಮ ಇದೆ. ಸಂಸ್ಥಾಪಕರ ಹತ್ರ ಮಾತಾಡಿ ನಾವು ಏನಿದ್ರು ಮಾಡೋದು. ಏನು ಕ್ರಮ ಅಂತ ಹೇಳಿದ್ರೆ, ಈಗ ಯಾವ್ದಾದ್ರು ಸುಮ್ಮನೆ ಒಂದು ಕರೆ ಬಂದ್ಬಿಟ್ಟು ನಮ್ಮ ಮನೆ ಪ್ರಾಬ್ಲಮ್ ಇದೆ ಅಂತ ನಾವು ಸ್ಪಂದಿಸಲ್ಲ. ನಾವು ಹೋಗಿ ಅಲ್ಲಿನ ಏನು ಪ್ರಾಬ್ಲಮ್ಮು ಸುತ್ತಮುತ್ತ ಕೇಳ್ಕೊಂಡು ಅವ್ರದ್ದು ಏನು ವಿಚಾರ, ಅವ್ರ ಡೀಟೇಲ್ಸ್ ಏನಿದೆ ತಗೊಂಡು ನಮ್ಮ ಸಂಸ್ಥಾಪಕರ ದೀಪಕ್ ಅಣ್ಣಿಗೆ ಕಾಲ್ ಮಾಡಿ ಸುಧೀರ್ ಬಂಡಿಯವರವ್ರಿಗೆ ವಿಚಾರ ತಿಳಿಸಿ, ಅದ್ರ ನಂತರ ನಾವು ಮುಂದಿನ ಏನು ಮಾಡ್ಬೇಕಂತ ಹೇಳ್ಬಿಟ್ಟು ಇವ್ರ ಮೂಲಕ ತಿಳ್ಕೊಂಡು ಮಾಡ್ತೀವಿ. ಎಸ್ ದೀಪಕ್ ಅವರು ಈಗಾಗಲೇ ಹೇಳಿದ ಹಾಗೆ ಯಾವ ರೀತಿಯ ಒಂದು ಕಾರ್ಯರೂಪಿಗಳನ್ನು ನೀವು ಇಟ್ಕೊಂಡಿದ್ದೀರಾ ಮುಂದಕ್ಕೆ ಜನರಿಗೆ ಸೇವೆಯನ್ನು ಮಾಡುವಂಥ ನಿಟ್ಟಿನಲ್ಲಿ? ಇನ್ನೂ ಹಲವು ಯುವಕರು ನಿಮ್ಮ ಒಂದು ಸಂಘಟನೆಗೆ ಸೇರಬೇಕು ಅನ್ನುವಂಥ ಒಂದು ಮನಸ್ಸನ್ನು ಇಟ್ಕೊಂಡು ಇರ್ಬೋದು, ಅಂಥವ್ರಿಗೆ ಏನು ಹೇಳ್ತೀರಾ? ಖಂಡಿತ ನಮ್ಮ ಸಂಘಟನೆಗೆ ಸೇರುವ ಯುವಕರು ಯಾವತ್ತಿಗೂ ನಮ್ಮ ಸಂಘಟನೆ ಬಾಗಿಲು ತೆರೆದಿರ್ತದೆ, ಯಾವತ್ತೂ ಬರ್ಬೋದು ನಮ್ಮ ಜೊತೆಗೆ ಸಾಧಾರಣ ಹುಡುಗರು ನಮ್ಮ ಜೊತೆ ಯಾವತ್ತೂ ಇರ್ತಾರೆ. ನಾವಂದರೆ ನಮ್ಮ ಟೈಮಿಂಗ್ ಯಾವುದು ಹೇಳಲಿಕ್ಕಾಗೋದಿಲ್ಲ. ನಮ್ಮದೀಗ ಸಾಧಾರಣ ಹೀಗಾಗಿ ಬ್ಲಡ್ ಬ್ಯಾಂಕ್ ಮಾಡಿದ್ದೇವೆ, ರಾತ್ರಿ 2 ಗಂಟೆ ಕಾಲ್ ಬರುತ್ತೆ, 4 ಗಂಟೆ ಕಾಲ್ ಬರುತ್ತೆ, ಒಮ್ಮೊಮ್ಮೆ ಟೈಮಿಂಗೇ ಇಲ್ಲ. ಅಷ್ಟು ಒಳ್ಳೆ ನಮ್ಮ ಜೊತೆ ಹುಡುಗರು ಇದ್ದಾರೆ ರೆಸ್ಪಾನ್ಸ್ ಮಾಡಲಿಕ್ಕೆ. ಎನಿ ಟೈಮ್ ಮಂಗಳೂರು ಹಾಸ್ಪಿಟ್ಲಿಗೆ ಹೋಗುತ್ತೆ, KMC ಹತ್ತವರ ಲೋಕಲ್ ನಮ್ಮ ಬೆಳ್ತಂಗಡಿಯಲ್ಲಿ ಇರುವಂಥ ಹಾಸ್ಪಿಟ್ಲಿಗೆ ನಮ್ಮ ಮುಖಾಂತರ ಇವತ್ತು ಹೋಗಿ ಅಲ್ಲಿಗೆ ಹೋಗಿ ಪೇಷಂಟಿಗೆ ಮುಖಾಂತರನೇ ಬ್ಲಡ್ ಕೊಡುವಂಥದ್ದು ಅಂಥದ್ದೆಲ್ಲ ಕಾರ್ಯಕ್ರಮ ಮಾಡ್ತಿದ್ದೇವೆ. ನೆಕ್ಸ್ಟ್ ಇನ್ನೊಂದು ನಾವೊಂದು ಕಾರ್ಯಕ್ರಮ ಮಾಡಿದ್ದೇವೆ, ನಮ್ಮ ಕಾರ್ಕಳ ಹತ್ತೂರು ಚರ್ಚಿನಲ್ಲಿ ಒಂದು ಬಚ್ಚಂಕಾಯಿಯನ್ನು ಮಾರಿ ಅದರಲ್ಲಿ ಬಂದ ಹಣ ಯಾರಾದೊಂದು ಬಡ ಒಂದು ಕುಟುಂಬದವರಿಗೆ ಅದನ್ನೊಂದು ಮನೆ ಕಟ್ಟಿಕೊಡುವ ಅಂತ ಒಂದು ಸುಧೀರ್ ಭಾಯ್ ಅವರ ನೇತೃತ್ವದಲ್ಲಿ ಅದೊಂದು ಕಾರ್ಯಕ್ರಮ ಮಾಡಲಿಕ್ಕಿದ್ದೇವೆ. ಎಸ್, ನಾನೊಂದು ಪ್ರಶ್ನೆಯನ್ನ ಕೇಳ್ತೀನಿ ವೈಯಕ್ತಿಕವಾಗಿ. ಯಾಕಂದ್ರೆ ನೀವು ಇಷ್ಟು ಜನ ಸೇರ್ಕೊಂಡು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಒಂದು ಗುರುತಿಸುವಂತ ಶಕ್ತಿ ಇದೆ. ನಮ್ಮ ಊರಲ್ಲಿ ಅಥವಾ ನಮ್ಮ ಈ ಒಂದು ಜಿಲ್ಲೆಯಲ್ಲಿ ಇಂಥ ನಿರಾಶ್ರಿತರಿದ್ದಾರೆ ಅಥವಾ ಇಂಥ ಒಂದು ಕಠಿಣವಾದ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತ. ಸೊ ಸರ್ಕಾರ ಯಾಕೆ ಇದಕ್ಕೆ ಗಮನವನ್ನು ಹರಿಸ್ತಾ ಇಲ್ಲ? ನಿಮ್ಮ ಪ್ರಕಾರ ಸರ್ಕಾರ ಕೂಡ ಎಚ್ಚೆತ್ಕೊಳ್ಬಹುದು. ಇಷ್ಟು ಇಲಾಖೆಗಳಿದೆ, ಈ ರೀತಿ ನೀವು ಆಯ್ಕೆ ಮಾಡೋ ರೀತಿಯಲ್ಲಿ ನೀವು ಕೂಡ ಕಡು ಬಡತನ ಆಗಿರ್ಬೋದು, ನಿಜವಾಗ್ಲೂ ಕಷ್ಟದಲ್ಲಿ ಇರೋರನ್ನ ಆರಿಸಿ ಅವರಿಗೆ ಸಹಾಯವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. ಸೊ ಸರ್ಕಾರ ಕೂಡ ಇದಕ್ಕೆ ಬೆಂಬಲವನ್ನು ನೀಡಿದ್ರೆ ಇನ್ನೂ ಕೂಡ ಉತ್ತಮವಾಗಿ ನಿಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು? ಈಗ ಸರ್ಕಾರ ಅಂದರೆ ಅವರಿಗೂ ಕೂಡ ಸುಮಾರು ಸಮಸ್ಯೆ ಇರುತ್ತೆ. ಅಂದರೆ ಈಗ ಒಂದು ನಮ್ಮ ಗ್ರಾಮದಲ್ಲಿ ಅಂತ ಹೇಳಿದರೆ ಸಾಧಾರಣ 72 ಗ್ರಾಮಗಳಿರುತ್ತೆ. 70 ಗ್ರಾಮ ಒಂದೊಂದು ಗ್ರಾಮಗಳಿಗೆ ಕೆಲವು ಸಮಸ್ಯೆ ಇರುತ್ತೆ. ಆದರೆ ಸಮಸ್ಯೆಯನ್ನು ಸ್ಪಂದಿಸ್ತಾ ಹೋಗ್ತಾ ಇರ್ತಾರೆ. ಆದರೆ ಕಾಲಕ್ರಮೇಣ ಸ್ವಲ್ಪ ಲೇಟ್ ಆಗುತ್ತೆ ಹೊರತು ಕ್ರಮೇಣ ಅವರು ಕೂಡ ಸ್ಪಂದನೆ ಮಾಡ್ತಾರೆ. ಸೊ ನಿಮ್ಮ ಒಂದು ಸಂಘಟನೆಗೆ ಸರ್ಕಾರದ ಕಡೆಯಿಂದ ಯಾವುದಾದ್ರು ಬೆಂಬಲ ಬೇಕು ಅನ್ನುವಂಥ ಯಾವುದಾದ್ರು ಭಾವನೆ ಇದೆಯಾ ನಿಮಗೆ? ನಮಗೇನೆ ಸರ್ಕಾರದಲ್ಲಿ ಬೆಂಬಲ ಬೇಕು. ಯಾಕಂದರೆ ನಾವೀಗ ಪ್ರಥಮವಾಗಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅಂತ ಭಾಳ ಹೋರಾಟ ಮಾಡ್ತೀವಿ. ನಮ್ಮ ರಾಜ್ಯಾಧ್ಯಕ್ಷ ಪ್ರಕಾಶ್ ಅವರ ಜೊತೆ ಸರ್ಕಾರ ಶಾಲೆ ಉಳಿಸಿ ಹೋರಾಟ ಅಂದರೆ ಸಾಧಾರಣ 2 ವರ್ಷಗಳಿಂದ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಆದರೂ ನಮ್ಮ ಸರ್ಕಾರಿ ಶಾಲೆ ತುಂಬ ಕಡೆ ಮುಚ್ಚಿಕೊಂಡು ಹೋಗ್ತಿದೆ, ಭಾರಿ ಬೇಸರ ಆಗ್ತಾ ಇದೆ. ಕ್ರಮೇಣ ನೆಕ್ಸ್ಟು ನಮ್ಮ ಜನ್ರೇಷನ್ಗೆ ಬರೋ ಮಕ್ಕಳಿಗೆ ಸರ್ಕಾರಿ ಶಾಲೆ ಇರುವುದಿಲ್ಲ ಅಂದರೆ ಕಷ್ಟಕರ ಕಾಣ್ತಾ ಇದೆ. ಆಮೇಲೆ ಕೂಡ ನಮ್ಮ ಸರ್ಕಾರಿ ಆಸ್ಪತ್ರೆ, ಯಾಕಂದರೆ ಈಗಿನ ಜನ್ರೇಷನ್ಗೆ ಸರ್ಕಾರಿ ಹುದ್ದೆ ಬೇಕು, ಆದರೆ ಸರ್ಕಾರಿಯಲ್ಲಿ ಸಿಗುವಂಥ ಫೆಸಿಲಿಟಿ ಯಾವುದು ಬೇಡ, ಸರ್ಕಾರಿ ಆಸ್ಪತ್ರೆ ಬೇಡ, ಸರ್ಕಾರಿ ಶಾಲೆ ಬೇಡ ಅಂತಹ ಪರಿಸ್ಥಿತಿ ಬಂದಿದೆ. ಈಗ ಸರ್ಕಾರ ನಾವು ಪ್ರಪ್ರಥಮವಾಗಿ ಹೇಳುವಂಥ ನಮ್ಮ ಸರ್ಕಾರಿ ಆಸ್ಪತ್ರೆಯನ್ನು ಸರ್ಕಾರಿ ಶಾಲೆಯನ್ನು ಉಳಿಸಿಕೊಡ್ಬೇಕು ಅಂತ ನಾನು ಅವ್ರ ಹತ್ರ ಮನವಿ ಮಾಡ್ತೀವಿ. ಸೊ ಈಗಾಗಲೇ ನಾನು ಹೇಳಿದ ಹಾಗೆ ಕೆಲವು ಸಂಘಟನೆಗಳಿಗೆ ಅವರದ್ದೇ ಆದ ಒಂದು ಅಜೆಂಡಾ. ಸೊ ಇದು ಮುಕ್ತವಾಗುವಂತದ್ದಲ್ಲ, ಸಮಾಜದಲ್ಲಿರುವಂತಹ ವೈಫಲ್ಯಗಳಾಗಿರ್ಬೋದು, ಸಮಸ್ಯೆಗಳನ್ನು ಎತ್ತಿ ತೋರಿಸುವಂತಹ ಒಂದು ಅಜೆಂಡಾವನ್ನು ನೀವು ಹೊಂದಿರ್ತೀರಾ. ಸೊ ಈಗಿನ ಕಾಲದಲ್ಲಿ ನಾವು ನೋಡಿರ್ಬೋದು, ಈಗ ಈ ವರ್ಷದಲ್ಲಿ ಬಂದಿರುವಂತಹ ಬರ ಪರಿಸ್ಥಿತಿ, ನೀರಿನ ಸಮಸ್ಯೆ ಎದ್ದು ಕಾಣಿಸ್ತಾ ಇದೆ. ತುಂಬಾ ಇಲಾಖೆಗಳನ್ನ ನಾವು ದೂರ್ತೀವಿ ಅಥವಾ ನಾವು ಮಾಡಿರುವಂತಹ ಕೆಲವು ಅವ್ಯವಸ್ಥೆಗಳು ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಇನ್ನು ಕೆಲವು ಕಡೆಗಳಲ್ಲಿ ಕಾಮಗಾರಿ ನೆಟ್ಟಗಾಗ್ತಾ ಇಲ್ಲ, ಜನರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ. ಇದರ ಕುರಿತಾಗಿ ಏನ್ ಹೇಳ್ತೀರಾ? ಸೊ ಇದನ್ನ ಸರಿ ಮಾಡುವಲ್ಲಿ ನಿಮಗೆ ಯಾವ ರೀತಿಯ ಒಂದು ಆಲೋಚನೆ ಇದೆ? ಈಗ ಸಾಧಾರಣವಾಗಿ ಪರಿಸರ ಸಂರಕ್ಷಿಸಬೇಕು ಅಂತ ನಮ್ಮದೊಂದು ಆಲೋಚನೆ ಬಂದಿದೆ. ಈಗ ಅಲ್ಲಲ್ಲಿ ಗಿಡ ನೆಡಬೇಕು. ಈಗ ಸಾಧಾರಣ ಕಡೆ ಎಲ್ಲಿ ಹೋದ್ರೂ ಕೂಡ ಸಿಟಿಯಲ್ಲಿ ಒಂದೇ ಒಂದು ಮರ ಇಲ್ಲ, ಎಲ್ಲ ಮರನ ಕಡಿತಾ ಹೋಗ್ತಾ ಇದ್ದಾರೆ. ಮನೆ ಮಾಡಬೇಕಾದ್ರೂ ಸಹ ಸುತ್ತಮುತ್ತಿದ್ದ ಮರಗಳೆಲ್ಲ ಕಡಿತಿದ್ದಾರೆ. ಪ್ರಥಮವಾಗಿ ನಮಗೆ ಮಳೆ ಬರೋದ ಕಾರಣನೇ ಅದುವೇ. ಸಾಧಾರಣ ಈಗ
ನಮ್ಮ ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಮರಗಳು ಕಡಿಮೆ ಆಗ್ತಾ ಇದೆ. ಇದರ ಬಗ್ಗೆ ಒಂದು ಸಂರಕ್ಷಣೆ ಮಾಡಬೇಕು ಅಂತೇಳಿ ಇದರ ಬಗ್ಗೆ ಒಂದು ಆಲೋಚನೆ ಇದ್ದೇವೆ. ಇನ್ನು ಕೂಡ ಹೋರಾಟಗಳನ್ನ ಮಾಡ್ತಾ ಹೋಗ್ತಾರೆ ಮುಂಬರುವ ದಿನಗಳಲ್ಲಿ ಕೂಡ. ಎಸ್, ಲೋಕೇಶ್ ಅವರು ಈಗಾಗಲೇ ಹೇಳಿದ ಹಾಗೆ ನಿಮ್ಮ ಒಂದು ಬೆಳ್ತಂಗಡಿಯಲ್ಲೂ ಕೂಡ ಸಾಕಷ್ಟು ಜನರು ಈ ಒಂದು ಸಂಘಟನೆಯಲ್ಲಿದ್ದಾರೆ. ಸೊ ಯಾವ ರೀತಿಯ ಒಂದು ಸ್ಪಂದನೆ ಇದೆ, ಯಾವ ರೀತಿಯ ಒಂದು ಅನುಭವ ಆಗ್ತಾ ಇದೆ ನಿಮಗೆ ಈ ಒಂದು ಸಂಘಟನೆಗೆ ಬಂದ ಮೇಲೆ? ಸರ್, ಬೆಳ್ತಂಗಡಿಯಲ್ಲಿ ನಾವು ಎಲ್ಲ ಕೆಲಸವನ್ನು ಮಾಡ್ತೇವೆ. ಯಾವ್ದು ನಾವು ಈ 24 hours ಯಾವಾಗ ಕರೆ ಬಂದರೂ ನಾವು ಪ್ರತಿಯೊಂದು ಇದಕ್ಕೆ ನಾವು ಅಟೆಂಡ್ ಆಗ್ತೀವಿ. ಈ ಬ್ಲಡ್ ಬ್ಯಾಂಕ್ ಆಗಲಿ, ಯಾವುದಕ್ಕೂ ಸರ್ಕಾರಿ ಆಸ್ಪತ್ರೆ ವಿಷಯದಾಗಲಿ ಅಥವಾ ಯಾವ ಪೇಷಂಟ್ ವಿಷಯದಾಗಲಿ ಯಾವುದಕ್ಕೂ ಸ್ಪಂದಿಸ್ತೇವೆ ನಾವು. ಆದರೆ ಎಲ್ಲ ಯುವಕರು ಒಟ್ಟಾಗ್ತಾರೆ. ಅಲ್ಲಿ ಒಂದು ಕರೆ ಮಾಡಿದರೆ ದೀಪಕ್ ಜಿ ಹೀಗೆ ರಾಜ್ಯ ಕೇಸರಿ ಇದ್ದಿದ್ದಂದರೆ ಎಲ್ಲ ಯುವಕರು ಒಟ್ಟಾಗ್ತಾರೆ. ಎಲ್ಲರ ಸ್ಪಂದನೆಯಲ್ಲಿ ಇರ್ತದೆ. ಪ್ರತಿಯೊಂದು ಟೈಮಲ್ಲಿ ನಾವು ಯಾವುದಕ್ಕೂ ಹೆಲ್ಪ್ ಆಗ್ತಾ ಇರ್ತೇವೆ. ಪ್ರತಿಯೊಂದು ಕೆಲಸವನ್ನು ನಾವು ಮಾಡ್ತಿರ್ತೇವೆ. ಹೀಗೇನೆ ಒಂದು ಹುಷಾರಿಲ್ಲದವ್ರಿಗೆ ಅಥವಾ ವಾರಕ್ಕೊಮ್ಮ ಒಂದೊಂದು ಕೊಡೆಯಲ್ಲಿ ಈಗ ಬಡವರು ಇರ್ತಾರೆ, ಅವ್ರಿಗೆ ಹೆಲ್ಪ್ ಮಾಡೋದಾ, ಅಕ್ಕಿ ವಿತರಣೆ ಮಾಡೋದಾ, ಪ್ರತಿಯೊಂದು ಕೆಲಸವನ್ನು ನಾವು ಮಾಡ್ತಾ ಇರ್ತೇವೆ. ಒಟ್ಟಾರಲ್ಲಿ ಸಂಘಟನೆಗೆ ಬೇಕಾದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನೀವು ಎಲ್ಲ ಮಾಡ್ತೀವಿ. ಅಂದರೆ ವಾರಕ್ಕೊರೆ ಒಂದು ಉಚಿತ ತಪಾಸಣೆ ಶಿಬಿರ ಮಾಡ್ತೇವೆ. ಕಣ್ಣಿದ್ದು ಉಡುಪಿ ಪ್ರಸಾದ್ ನೇತಲೆ ಅವರ ಮುಖಾಂತರ, ಮತ್ತು ಮಂಗಳೂರಿನ ಕನಚರ ಆಸ್ಪತ್ರೆ ಇದೆ, ಇವರ ಕಡೆಯಿಂದ ವಾರಕ್ಕೊರೆ ನಾವು ಅಲ್ಲಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಸೊ ಬಡವರಿಗಾಗಿ ಯಾವ ಸಮಯದಲ್ಲೂ ಬೇಕಾದ್ರೆ ಸಂಪರ್ಕ ಮಾಡಬಹುದು. ದಿನದ 24 ಗಂಟೆ 24 hours ಕೂಡ ನೀವು ಎಸ್. ಅಂತಿಮವಾಗಿ ನಾವು ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ವಿಚಾರಗಳ ಕುರಿತಾಗಿ ಮಾತನಾಡಿದ್ವಿ. ಸೊ ಮೊದಲಾಗಿ ನಿಮ್ಮಿಂದ ಶುರು ಮಾಡೋಣ. ಈಗ ಜನರಿಗೆ ಏನಾದರೂ ನೀವು ಹೇಳಬೇಕು ಅಥವಾ ಇಂಥ ಒಂದು ಬೆಂಬಲ ನಿಮ್ಮ ಕಡೆಯಿಂದ ಬೇಕು ಅಂತ ಹೇಳಬೇಕಾದ್ರೆ ಏನು ಹೇಳ್ತೀರಾ ಅಂತಿಮವಾಗಿ? ಫಸ್ಟ್ ನಮ್ಮ ಉಡುಪಿಯಲ್ಲಿ ನಾವು ಈಗ ಬೇರೆ ಬೇರೆ ಸಂಘಟನೆ ನೋಡಿದ್ರೆ ಕೆಲವರಿಗೆ ಆಗಲ್ಲ, ಅವ್ರ ಹಿಂದೂ ಸಂಘಟನೆ, ಆ ಸಂಘಟನೆ, ಈ ಸಂಘಟನೆ ಅಂತ. ಫಸ್ಟ್ ನಮ್ಮ ರಾಜಕೀಯ ಸಂಘಟನೆ ಅಂತಂದರೆ ಮಹಿಳೆಯರಿಗೂ ಮನೆಯಲ್ಲೇ ಇರಬೇಕು. ಅಂದರೆ ಇವಾಗ ಮಹಿಳೆಯರಿಗೂ ರಾಜಕೀಯ ಸಂಘಟನೆ ಏನಂತ ಗೊತ್ತಾಗಬೇಕು, ಈಗ ಪುರುಷರಿಗೂ ಗೊತ್ತಾಗಬೇಕು, ಹುಡುಗರಿಗೂ ಅವ್ರು ಮನ ಮೆಚ್ಚುವಂಥ ಕೆಲಸವನ್ನು ನಾವು ಮಾಡಬೇಕಂತ ನಮ್ಮದೊಂದು ಆಸೆ ಇದೆ. ಇಡೀ ಉಡುಪಿ ಡಿಸ್ಟಿಕ್ ಫುಲ್ಲು ನಮ್ಮದು ವಿಸ್ತಾರ ಮಾಡುವುದು ನಾವು ಮಾಡಬೇಕು. ಖಂಡಿತ ಮಾಡ್ತೀವಿ. ಶಿವಮೊಗ್ಗ ಇದೆ, ತುಂಬಾ ಕಡೆ ಇದೆ, ಖಂಡಿತ ಇದೆ. ಒಂದು ಕರೆ ಇದೆ, ಕರೀನ. ಓಕೆ, ಹಲೋ ನಮಸ್ತೆ. ಹಲೋ, ನಮಸ್ತೆ ನಮಸ್ತೆ ಸರ್. ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್, ಈಗಾಗಲೇ ಹೇಳಿದ ಹಾಗೆ ಈ ಸಂಘಟನೆ ಕುರಿತಾಗಿ ನಾವು ಮಾತನಾಡ್ತಾ ಇದ್ವಿ. ರಾಜಕೇಸರಿ ಅನ್ನುವಂಥ ಸಂಘಟನೆ, ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಸರ್. ಸರ್, ಒಳ್ಳೆ ಒಂದು ಸಂಘಟನೆ. ಹೇಳಿ ಸರ್, ಹೇಳಿ. ಒಳ್ಳೆ ಸಂಘಟನೆ ಇದು. ಎಸ್ ಸರ್. ಖಂಡಿತವಾಗಿ ಇಂಥ ಒಂದು ಸಂಘಟನೆ ಬೇಕೇ ಬೇಕು. ಇದು ರಾಜಕೀಯವಾಗಿ ಬರಲೇಬಾರದು. ಸರ್, ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಸರ್. ರಾಜಕೀಯವಾಗಿ ಇದು ಬರಬಾರ್ದು. ಇಂಥ ಸಂಘಟನೆ ಬೇಕೇ ಬೇಕು. ಯಾಕಂದ್ರೆ ಇದು ಬಡವರಿಗೆ ಬೇಕಾದಂತ ಒಂದು ಸಂಘಟನೆ. ಇಂಥ ಸಂಘಟನೆ ನಮ್ಗೆ ದಕ್ಷಿಣ ಕನ್ನಡದಲ್ಲಿ ಬೇಕಾದಂತ ಒಂದು ಸಂಘಟನೆ. ಹಲೋ. ಎಸ್ ಸರ್, ಹೇಳಿ 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 ಹೇಳಿ. ಹೌದು ಸರ್, ಹೌದು. ಇದು ಇಂಥ ಸಂಘಟನೆ ಖಂಡಿತವಾಗಿಯೂ ಇದು ಕರ್ನಾಟಕದಂತ ಎಲ್ಲ ಇದರಲ್ಲಿ ಕೂಡ ಭಾಗಿಯಾಗಬೇಕು. ಅದು ಹೌದು ಹೌದು, ಎಲ್ಲರೂ ಕೂಡ ಒಗ್ಗೂಡಬೇಕು ಇಂಥ ಒಂದು ಕಾರ್ಯಚಟುವಟಿಕೆ. ಸಂಘಟನೆಗೆ ಎಲ್ಲರೂ ಕೂಡ ಒಗ್ಗೂಡಬೇಕು. ಹಲೋ. ಎಸ್ ಸರ್, ಹೇಳಿ ಹೇಳಿ ಹೇಳಿ. ಎಸ್ ಸರ್, ಎಸ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಸರ್. ಎಸ್, ಧನ್ಯವಾದ. ಸಂತೋಷ್ ಅವರೇ, ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಯುವಕರು, ಈಗಿನ ಒಂದು ತುಂಬಾ ಜನ ಕರೆ ಮಾಡಿದವರು ಕೂಡ ಹೇಳಿದ್ರು, ಯುವಕರು ಸೇರಿ ಮಾಡ್ತಾ ಇರುವಂತ ಒಂದು ಸಂಘಟನೆ ಒಂದು ಉತ್ತಮವಾದ ಕೆಲಸ ಅಂತ ಹೇಳ್ತಾ ಇದ್ರು. ಈಗಿನ ಕೆಲವು ಯುವಕರು ದಾರಿ ತಪ್ತಾ ಇದ್ದಾರೆ. ವಿದ್ಯೆ ಜಾಸ್ತಿ ಇದ್ರೂ ಕೂಡ ಕೆಲವು ಕಡೆಗಳಲ್ಲಿ ಇಂಥ ಸಂಸ್ಕಾರಗಳನ್ನುವಂಥದ್ದು ಬೇಕಾಗುತ್ತೆ ಅಂತ, ಇಂಥ ಒಂದು ಮನೋಭಾವನೆ ಬೇಕಾಗುತ್ತೆ. ಸೊ ಅಂತ ಯುವಕರಿಗೆ ಏನ್ ಹೇಳ್ತೀರಾ? ಇಲ್ಲ, ನಾನು ಎಂತ ಹೇಳೋದಂದ್ರೆ, ಇವಾಗ ಈ ಸಂಘಟನೆಗೆ ಬಂದು ಇದೊಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿಲ್ಲ, ಇದೊಂದು ಸಮಾಜ ಸೇವೆ ಮಾಡ್ಬೇಕಂತ ಹೇಳಿನೂ ಇಲ್ಲ. ಅವರೇ ಮನೆ ಈ ಒಂದು ಏರಿಯಾದಲ್ಲಿ, ಒಂದು ಗ್ರಾಮದಲ್ಲಿ ಏನೋ ಅವ್ರದೇ ಒಂದು ಹುಡುಗರು ಯುವಕ ಒಟ್ಟಾಗಿ ಅವರೇ ಈ ಸಂಘಟನೆ ಹೆಸರು ಇಟ್ಕೊಂಡು ಮಾಡೋದು ಬೇಡ. ಅವರಿಂದ ಸಮಾಜ ಸೇವೆ ಏನೆಲ್ಲ ಮಾಡಬೇಕು ಅವ್ರು ಖಂಡಿತ ಒಂದು ಏನಾದರೂ ಅವ್ರಿಗೆ ಒಂದು ರಿಜಿಸ್ಟರ್ ಸಂಘ ಮಾಡಿಕೊಂಡು ಅವರೇ ಮಾಡ್ಬೋದು. ನಮ್ಮ ಸಂಘಟನೆಗೆ ಬಂದು ನಮ್ಮೊಟ್ಟಿಗೆ ಕೈ ಜೋಡಿಸ್ಬೇಕಂತ ಇಲ್ಲ. ಪರ್ಸ್ನಲ್ ಆಗಿ ಅವ್ರಿಗೆ ಹೆಂಗ್ ಬೇಕೋ ಒಟ್ಟಿನಲ್ಲಿ ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಮಾಡಬೇಕು. ನಮ್ಮ ಉದ್ದೇಶನೂ ಅದೇ, ನಮಗೆ ಸಂಘಟನೆಗಿಂತ ನಮ್ಗೆ ಸಮಾಜದಲ್ಲಿ ಒಳ್ಳೆ ಮಾಡಬೇಕು. ಅದಕ್ಕೋಸ್ಕರ ಎಸ್, ದೀಪಕ್ ಅವರೇ, ಅಂತಿಮವಾಗಿ ನಾವು ಕಾರ್ಯಕ್ರಮದ ಒಂದು ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಸೊ ಈಗಾಗಲೇ ಹೇಳಿದ ಹಾಗೆ ಜನರು ಅಥವಾ ವೀಕ್ಷಕರು ಇಷ್ಟೊತ್ತು ನೀವು ಮಾಡ್ತಾ ಇರುವಂತಹ ಕೆಲವು ಉತ್ತಮವಾದ ಕೆಲಸಗಳ ಕುರಿತಾಗಿ ಕೇಳಿದ್ರು. ಸೊ ಅಂತಿಮವಾಗಿ ಜನರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಗೆ ಯಾವ ರೀತಿಯ ಒಂದು ಬೆಂಬಲ ಬೇಕು ಜನರ ಕಡೆಯಿಂದ? ಸರ್, ಈಗೇನಂದ್ರೆ ನಮ್ಮ ಸಂಸ್ಕೃತಿ ತುಂಬಾ ಕಾಳಗೆ ಹೋಗ್ತಾ ಇದೆ. ಸಂಸ್ಕೃತಿ ಈಗ ನಮ್ಮ ಸಂಸ್ಕೃತಿ ಮಾಡ್ತಾ ಇಲ್ಲ. ಆಚಾರ ವಿನಾಚಾರ ಯಾವುದ್ರಲ್ಲೂ ಶ್ರದ್ಧೆ ಇಲ್ಲ. ಒಂದಾಗಿ ಡ್ರೆಸ್ ಆಗಿ ನೀಟ್ನೆಸ್ ಇಲ್ಲ. ಒಂದು ಮನೆಯಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಅದರಲ್ಲೂ ಏನಿಲ್ಲ, DJ ಹಾಕ್ತಾರೆ, ಫುಲ್ಲು ಡ್ರಿಂಕ್ಸ್ ಮಾಡಿ ಮರುದಿನ ಹೇಳಿಕ್ಕಾಗಲ್ಲ ಆ ಪರಿಸ್ಥಿತಿ ಇದೆ. ಅದನ್ನಾಗಿ ನಾವು ಅಂತಾಗೆ ಮನೆಯಲ್ಲಿ ಸಂಪ್ರದಾಯ ಮಾಡುವಂಥದ್ದು ಅಂದರೆ ಮನೆ ಮಕ್ಕಳನ್ನು ಹೇಗೆ ಶಿಸ್ತಲ್ಲಿ ಕಾಪಾಡಬೇಕು,
ಈಗ ಸಣ್ಣ ಮಕ್ಕಳನ್ನು ನಾವು ಈಗಲೇ ಸಣ್ಣ ಪ್ರಾಯದಲ್ಲಿ ಮೊಬೈಲ್ ಕೊಡ್ತೀವಿ, ಸಣ್ಣ ಪ್ರಾಯದಲ್ಲಿ ಡ್ರೆಸ್ಗಳನ್ನು ಸಣ್ಣ ಅರ್ಧಂಬರ್ಧ ಡ್ರೆಸ್ ಹಾಕ್ತೀವಿ. ಮುಂದೆ ಅವರ ಫ್ಯೂಚರಿಗೆ ಹೇಗೆ ಆಗ್ತಾರೆ ಅಂತ ಮನೆಯಲ್ಲಿ ಹೇಳಿಕೊಡೋದಿಲ್ಲ. ಅದನ್ನು ಮನೆಯವರು ಅವರ ಮಕ್ಕಳಿಗೆ ಮನವರಿಕೆ ಮಾಡಿ ನಮ್ಮ ಸಂಪ್ರದಾಯವನ್ನು ಉಳಿಯುವಾಗೆ ಮಾಡಬೇಕು ಅಂತ ನಾವು ಅವ್ರ ಹತ್ರ ಮನವಿ ಮಾಡ್ತಿದ್ದೀನಿ. ಸಂಪ್ರದಾಯ ಉಳಿದ್ರೆ ಆಟೋಮೆಟಿಕ್ ಆಗಿ ಇಂಥ ಒಂದು ಭಾವನೆ ಅನ್ನುವಂಥದ್ದು ಖಂಡಿತ ಬರುತ್ತೆ. ಇನ್ನೊಂದು ವಿಚಾರವನ್ನ ಕೇಳೋದಾದ್ರೆ, ಈಗಿನ ಒಂದು ವ್ಯವಸ್ಥೆಯಲ್ಲಿ ನಿರಂತರವಾಗಿ ಹೋರಾಟಗಳು ನಡೀತಾನೆ ಇದೆ. ನಮ್ಗೆ ಈ ವ್ಯವಸ್ಥೆ ಸರಿಯಾಗಿಲ್ಲ ಅಥವಾ ಈ ಒಂದು ಸಮಸ್ಯೆಗಳಿದೆ, ಇದಕ್ಕೆ ಪರಿಹಾರವನ್ನ ನೀಡಿ ಅನ್ನುವಂಥ ನಿಟ್ಟಿನಲ್ಲಿ. ಆದ್ರೆ ಸರಿಯಾದ ರೀತಿಯಲ್ಲಿ ಫಲಶ್ರುತಿಗಳು ಸಿಗ್ತಾ ಇಲ್ಲ ಅಥವಾ ಸ್ಪಂದನೆ ಕೂಡ ಸಿಗ್ತಾ ಇಲ್ಲ. ಸೊ ಇದರ ಕುರಿತಾಗಿ ಏನು ಹೇಳ್ತೀರಾ? ಅಂದ್ರೆ ಒಬ್ಬ ರಾಜಕಾರಣಿಗಳಾಗಿರ್ಬೋದು ಅಥವಾ ಯಾವುದೇ ಒಬ್ಬ ಅಭ್ಯರ್ಥಿಗಳಾಗಿರ್ಬೋದು, ಜನರಿಗೆ ಯಾವ ರೀತಿಯಲ್ಲಿ ಸ್ಪಂದಿಸಬೇಕು? ಈಗ ಸಾಧಾರಣವಾಗಿ ಯುವಕರು ತುಂಬ ಚೇಂಜ್ ಆಗಬೇಕು. ಯುವಕರು ಬದಲಾವಣೆ ಆಗದಿದ್ದರೆ ಈ ಖಂಡಿತ ನಮ್ಮ ಭಾರತ ದೇಶ ಅಂತ ಹೇಳುವುದು ತುಂಬ ಹಿಂದೂ ಸಂಪ್ರದಾಯಕ್ಕಿಂತ ಕೆಳಗೆ ಮಟ್ಟಕ್ಕೆ ಹೋಗುತ್ತದೆ. ಯಾಕಂದರೆ ಈಗ ಸಾಧಾರಣ ಯುವಕರು ಎಲ್ಲಿ DJ ಹಾಕಿ ಡ್ಯಾನ್ಸ್ ಮಾಡಲಿಕ್ಕೆ ಎಲ್ಲಿ ಬೇಕಾದ್ರೆ ಜಾಸ್ತಿ, ಎಲ್ಲಾರು ಸತ್ಯನಾರಾಯಣ ಪೂಜೆ ಆಗುವಲ್ಲಿ ನಮ್ಮ ಯುವಕರು ಇರೋದಿಲ್ಲ. ಎಲ್ಲಿ DJ ಹಾಕಿ ಡ್ಯಾನ್ಸ್ ಮಾಡಲಿಕ್ಕೆ ಕುಡಿಲಿಕ್ಕೆ ಇರುತ್ತೆ ಅಲ್ಲಿ ಯುವಕರು ಜಾಸ್ತಿ ಇರ್ತಾರೆ. ಎಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ನಡೀತದೆ ಅಲ್ಲಿ ಯುವಕರು ಹೋಗಲ್ಲ. ಎಲ್ಲಿ ಹಾಳಾಗಿ ಡ್ಯಾನ್ಸ್ ಮಾಡಲಿಕ್ಕೆ ಉಂಟು ಅದು ಗಲಾಟೆಗೆ ಅಂಥದಕ್ಕೆ ಯುವಕರಿಗೆ ಜಾಸ್ತಿ ಸ್ಪಂದನೆ ಕೊಡ್ತಾ ಇದ್ದಾರೆ. ಒಳ್ಳೆ ಕಾರ್ಯಕ್ರಮ ನಮ್ಮ ಯುವಕರು ಯಾವಾಗಲೂ ಸ್ಪಂದನೆ ಕೊಡ್ತಿಲ್ಲ. ಅದನ್ನು ಯುವಕರು ಬದಲಾಗಬೇಕು ಅಂತೇಳಿ ನಮ್ಮೊಂದು ಮನಸ್ಸು ಆಸೆ. ತುಂಬಾ ಸಂಘಟನೆಗಳಿದೆ, ಕೇವಲ ಪಬ್ಲಿಸಿಟಿಗೋಸ್ಕರ ಕೆಲಸ ಮಾಡ್ತಾರೆ ಅನ್ನುವಂಥ ದೂರುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತೆ. ಸೊ ಅಂತ ಸಂಘಟನೆಗಳಿಗೆ ಹೋಲಿಸಿದ್ರೆ ರಾಜಕೇಸರಿ ಎಷ್ಟರ ಮಟ್ಟಿಗೆ ವಿಭಿನ್ನವಾಗಿದೆ? ಖಂಡಿತ. ನಾವು ಇಷ್ಟರ ತನಕ ಒಂದು ನ್ಯೂಸ್ ಆಗಲಿ ಅಥವಾ ಈಗ ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಒಂದು ಸುದ್ದಿ ಬಿಡುಗಡೆ ಪತ್ರಿಕೆ ಇದೆ. ಅದರಲ್ಲಿ ಅಶ್ರಫ್ ವಾಲಿಕುಂಜಿ ಅಂತ ಅವರು ರಿಪೋರ್ಟರ್ ಇದ್ದಾರೆ. ನಮ್ಮ ತುಂಬ ಆತ್ಮೀಯರು ಅವರು. ಯಾಕಂದರೆ ನಮ್ಮೊಂದು ವಾಟ್ಸಪ್ ಗ್ರೂಪಲ್ಲಿ ಅವರು ಕೂಡ ಇದ್ದಾರೆ. ಪ್ರಥಮವಾಗಿ ನಮಗೆ ಅದರ ವಿಷಯ ಗೊತ್ತಿಲ್ಲ, ಪೇಪರಲ್ಲಿ ಬರುತ್ತಾ ಇಲ್ವೋ ಅಂತ. ನಾವು ವಾಟ್ಸಪ್ ಗ್ರೂಪಲ್ಲಿ ನಮ್ಮ ಮಾಡಿದ ವಾರ ಕಾರ್ಯಕ್ರಮ ಮಾಡ್ತಾ ಇರ್ತೇವೆ. ಆದರೆ ಕ್ರಮೇಣ ಇದು ಬರ್ತಾ ಇತ್ತು, ಗುರುವಾರ ಯಾವಾಗಲೂ ಪೇಪರಲ್ಲಿ ಬರುತ್ತೆ. ಆದರೆ ನಾವು ಪೇಪರಲ್ಲಿ ಕೊಡಲಿಲ್ಲ, ನಮಗೆ ಅದ್ರ ವಿಷಯ ಗೊತ್ತಿಲ್ಲ. ನಮ್ಮಲ್ಲಿ ಇರೋದು ನಮ್ಮ ಗ್ರೂಪು, ನಮ್ಮ ಹುಡುಗರ ಗ್ರೂಪಲ್ಲಿ ಮಾಡಿ ನಾವು ಕಾರ್ಯಕ್ರಮವನ್ನು ಹಾಕ್ತಾ ಇರ್ತೇವೆ. ವಾರ ಬರ್ತಾನೆ ಇರ್ತದೆ, ಗುರುವಾರ ಪೇಪರಲ್ಲಿ ಬರ್ತಾನೆ ಇರುತ್ತೆ. ಒಂದಿನ ಯಾರು ಹುಡುಗರು ಫೋನ್ ಮಾಡಿ ಹೇಳಿದ್ರು, ಅಣ್ಣ ನಮ್ಮದು ಪೇಪರಲ್ಲಿ ಬಂದಿದೆ ಅಂತ. ಅರೆ ನಮ್ಮದು ಪೇಪರ್ ಕೊಡಲಿಕ್ಕೆ ನಾವು ಚಾನ್ಸೇ ಇಲ್ಲ, ಅದೇಗೆ ಬರುತ್ತೆ ಪೇಪರಲ್ಲಿ ಅಂತ ನೋಡೋಕೆ ಸುದ್ದಿ ಬಿಡುಗಡೆಯಲ್ಲಿ ಬಂದಿದೆ. 50 kg ಒಂದು ಅಕ್ಕಿ ಕೊಟ್ಟವರಿಗೆ 2 ಫಲಾನುಭವಿಗಳಿಗೆ ರಾಜಕೇಸರಿ ಅವರು ಯುವಕರು ಹೋಗಿ ಅಕ್ಕಿ ಕೊಟ್ಟಿದ್ದಾರೆ ಅಂತ. ನನಗೆ ಶಾಕ್ ಆಯಿತು, ಇದು ಹೇಗೆ ನಮಗೆ ಪೇಪರಲ್ಲಿ ಬಂತು ಅಂತ. ಮತ್ತು ನನಗೆ ಆಲೋಚನೆ ಆಯಿತು, ಅವರು ಇಲ್ಲಿ ಹಾಕಿರ್ಬೋದು. ಅದಕ್ಕೆ ನಾನು ಅವರಿಗೆ ಕರೆ ಮಾಡಿ, ಸರ್ ಹೀಗೆ. ಅದಕ್ಕೆ ಅವ್ರು ಹೇಳಿದ್ದು, ಒಳ್ಳೆ ನೀವು ಕಾರ್ಯಕ್ರಮ ಮಾಡ್ತಿದ್ದೀರಿ, ಇದಕ್ಕೆ ನಮ್ಮ ಕಡೆಯಿಂದ ಯಾವತ್ತೂ ನಿಮಗೆ ಸಪೋರ್ಟ್ ಇದೆ. ಯಾಕಂದರೆ ನೀವು ಇಂಥ ಒಂದು ಸಂಘಟನೆ ಇದೆ ಅಂತೇಳಿ ನೀವು ಎಲ್ಲರಿಗೂ ಗೊತ್ತಾಗಬೇಕು ಅಂತ. ಅದೃಷ್ಟಕ್ಕೆ ನಾವು ಯಾವತ್ತೂ ಮೀಡಿಯಾಗಾಗಲಿ ಅಥವಾ ಪ್ರೆಸ್ಸಿಗಾಗಲಿ ಯಾವತ್ತೂ ಹೋಗಿಲ್ಲ. ಈಗ ಬೆಳ್ತಂಗಡಿಯಲ್ಲಿ ಕೂಡ ನಮ್ಮ ತುಂಬ ಜನ ಪತ್ರಕರ್ತರ ಫ್ರೆಂಡ್ಸ್ಗಳಿದ್ದಾರೆ. ಪ್ರತಿಯೊಂದು ಕೂಡ ಅವರಾಗಿ ನಮ್ಮ ಕಾರ್ಯಕ್ರಮ ಬರ್ತಾರೆ. ಯಾವತ್ತೂ ನಮ್ಮ ಅವ್ರು ಯೂನಿಟ್ ಮಾಡಲಿಲ್ಲ. ನಮ್ಮ ಕಾರ್ಯಕ್ರಮಕ್ಕೆ ಅವರಾಗಿ ಬಂದು ನಮ್ಮ ಜೊತೆ ಇಟ್ಟು ನಮ್ಗೆ ಸಹಕಾರ ಮಾಡಿಕೊಂಡು ನಮ್ಮನ್ನು ಅವರಾಗಿ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಧನ್ಯವಾದ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ದೀಪಕ್ ಅವರು. ಅಂತಿಮವಾಗಿ ಲೋಕೇಶ್ ಅವರೇ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಜನಗಳಿಗೆ? ಸರ್, ಒಂದು ಮಾತು ಹೇಳಲಿಕ್ಕೆ ನಾನು ಬಿಟ್ಕೊಬಿಟ್ಟೆ. ಎಂತ ವೆನ್ಲಾಕ್ ಆಸ್ಪತ್ರೆ ಇವರೊಂದು ಹೇಳಿದರು, ವೆನ್ಲಾಕ್ ಆಸ್ಪತ್ರೆ ತುಂಬ ಬದಲಾಗಬೇಕು. ಯಾಕೆಂದರೆ ನಾವೊಂದು ಈ ಶ್ರುತಿ ಶೆಟ್ಟಿ ಅನ್ನುವಂಥ ಒಂದು ಹುಡುಗಿಯನ್ನು ಅಲ್ಲಿ ಸೇರಿಸಿದ ಕೂಡ ನಾವು ಅಲ್ಲಿ ಹೋಗಿ ಪರೀಕ್ಷಿಸಿದಾಗ ಅಲ್ಲಿ ಒಂದು ರೆಸ್ಪಾನ್ಸ್ ಯಾರ್ದಿಲ್ಲ. ಈ ಹಾಸ್ಪಿಟಲ್ಗೆ MP ಆಗಲಿ MLA ಆಗಲಿ ಯಾರಾಗಲಿ ಈ ಒಂದು ಹಾಸ್ಪಿಟಲ್ಗೆ ಹೋಗಿ ಅಲ್ಲಿರುವಂಥ ಎಲ್ಲ ಒಂದು ಬೇಡ ಒಂದು ಎಂತ ಅಲ್ಲಿ ರೆಸ್ಪಾನ್ಸ್ ಇಲ್ಲ. ಅಲ್ಲಿ ಒಂದು ಹಾಸ್ಪಿಟಲ್ ಒಂದು ಇನ್ನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಇರಬೇಕಂತ ಹೇಳಿ ನಮ್ಮ ಇಚ್ಛೆ ಪಡ್ತೇನೆ ಸರ್. ಮತ್ತೆಂತ ಹೇಳಿದ್ರೆ ದೀಪಕ್ ಹೇಳಿದವರಾಗಿ ಎಲ್ಲ ಸಂಸ್ಕೃತಿಗಳಲ್ಲೂ ನಮ್ಮ ಈಗ ಒಳ್ಳೊಳ್ಳೆ ದೇವಸ್ಥಾನಗಳಲ್ಲಾಗಲಿ ಎಲ್ಲೇ ಆಗಲಿ ಯಾರೂ ಒಳ್ಳೆ ರೀತಿಯಲ್ಲಿ ಆಗಿ ಬರೋದಿಲ್ಲ. ಬೇಡದ ಯಾವ ಫಂಕ್ಷನಲ್ಲಿ ಎಲ್ಲರೂ ಒಟ್ಟಾಗ್ತಾರೆ. ಹಾಗೆ ಇನ್ನೂ ಆ ರೀತಿ ಆಗಬಾರ್ದು ಅಂತ ಹೇಳಿ ಎಲ್ಲರೂ ಒಟ್ಟುಗೂಡಿ ಈ ಒಂದು ರಾಜಕೇಸರಿ ಸಂಘಟನೆಗಳು ಒಟ್ಟುಗೂಡಿ ಎಲ್ಲ ಒಂದು ಸಂಘಟನೆ ಎಲ್ಲೆಲ್ಲ ಬೇಕಾದ್ರೆ ಒಂದು ಗ್ರಾಮಗಳಲ್ಲಿ ಹುಟ್ಟಲಿ ಸಂಘಟನೆ, ನಮ್ಗೆ ಅದೇನಿಲ್ಲ. ಅದ್ರ ಒಳ್ಳೆ ರೀತಿಯಲ್ಲಿ ಆ ಸಂಘಟನೆಗಳಾಗಲಿ ಅಂತ ಹೇಳಿ ನಾವು ಇಚ್ಛೆ ಪಡ್ತೇನೆ. ಎಸ್, ಉತ್ತಮವಾದ ಮಾತನ್ನು ಹೇಳಿದ್ರಿ. ಎಸ್, ಧನ್ಯವಾದ. ಇಷ್ಟೊತ್ತು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ವಿಚಾರವನ್ನ ಏನಿದೆ ಜನಗಳಿಗೆ ಹೇಳುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೀರಾ. ಹಾಗೆ ನಮ್ಮ ವಾಹಿನಿಯ ಕಡೆಯಿಂದಲೂ ಕೂಡ ನೀವು ಮಾಡ್ತಾ ಇರುವಂತಹ ಈ ಒಂದು ಕಾರ್ಯಕ್ಕೆ ನಮ್ಮ ಒಂದು ಬೆಂಬಲ ಅನ್ನುವಂಥದ್ದು ಯಾವತ್ತೂ ಕೂಡ ಇರುತ್ತೆ. ಇಂಥ ಅನೇಕ ಕಾರ್ಯಕ್ರಮಗಳನ್ನ ನೀವು ಮಾಡಬೇಕು, ಮುಂದೆ ಕೂಡ ಜನರಿಗೆ ನೆರವಾಗುವಂತ ಒಂದು ಕೆಲಸವನ್ನು ಮಾಡಿ. ಧನ್ಯವಾದ. ಎಸ್ ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ರಾಜಕೇಸರಿ ಅನ್ನುವಂಥ ಒಂದು ಸಂಘಟನೆ ಏನಿದೆ, ಯುವಕರ ತಂಡ ಜನರಿಗಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಜನರಿಗೋಸ್ಕರ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. 4-5 ವರ್ಷಗಳಿಂದ ಈ ಒಂದು ಸಂಘಟನೆಗಳ ಮೂಲಕ ಯಾರು ಬಡವರಿದ್ದಾರೋ ಅಥವಾ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೋ ಅವರಿಗೆ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿದ್ಯೆಗಿಂತ ದೊಡ್ಡವಾದ ದಾನ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲೂ ಕೂಡ ಒಬ್ಬ ಅಂಧ ವಿದ್ಯಾರ್ಥಿನಿಗೆ ಸಹಾಯ ಮಾಡಲು ಮನವನ್ನು ಕೂಡ ಹೊಂದಿದ್ದಾರೆ. ಸೊ ಇದಕ್ಕಾಗಿ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಇವತ್ತಿನ ದಿವಸದಲ್ಲೂ ಕೂಡ ಒಂದು ಉತ್ತಮವಾದ ಕಾರ್ಯದ ಮೂಲಕ ಒಂದು ಹಣವನ್ನು ಕಲೆಕ್ಟ್ ಮಾಡುವ ಮೂಲಕ ಯುವತಿಗೆ ನೀಡೋದಕ್ಕೆ ಎಲ್ಲ ರೀತಿಯ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಸೊ ನೀವು ಕೂಡ ಈ ಒಂದು ಸಂಘಟನೆಗೆ ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ ಅಥವಾ ಬೆಂಬಲವನ್ನು ನೀಡಬೇಕು ಅಂತ ಇದ್ದರೆ ನೇರವಾಗಿ ಇವರನ್ನು ಸಂಪರ್ಕ ಮಾಡ್ಬೋದು. ಸೊ ಇದಾಗಿರುತ್ತೆ ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.